श्रीरूपं साग्रजातं सहगण रघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधाकान्ता नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे हरे। श्री श्री राधा गोविंद की जय, श्री श्री गौरनिताय की जय, ಶ್ರೀಲ ಪ್ರಭುಪಾದ ಕಿ ಜೈ। ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀಲ ಪ್ರಭುಪಾದರ ಮುಂದಿನ ತರಗತಿಗೆ ಸ್ವಾಗತ. ಇವತ್ತು ನಾವು ಪ್ರಭುಪಾದರು ಕುಂಭಮೇಳಕ್ಕೆ ಹೋಗಿದ್ದು ಇದರ ಬಗ್ಗೆ ನೋಡೋಣ. 1977ರಲ್ಲಿ ಕುಂಭಮೇಳ ಆಗಿತ್ತು. 144 ವರ್ಷಗಳಲ್ಲಿ 12ನೇ ಬಾರಿ ಬಂದಿತ್ತು ಆ ಕುಂಭಮೇಳ. ಬಹಳ ಮಂಗಳಕರವಾದದ್ದು ಕುಂಭಮೇಳ. ಆ ಕುಂಭಮೇಳ ಪ್ರಭುಪಾದರು 1925ರಲ್ಲಿ ಹಾಗೂ 1938ರಲ್ಲಿ ಕುಂಭಮೇಳಕ್ಕೆ ಹೋಗಿದ್ದರು. ಈಗ 1977ರಲ್ಲಿ ಕೊನೆಯ ಬಾರಿ ಅವರಿಗೆ ತ್ರಿವೇಣಿ ಸಂಗಮದಲ್ಲಿ ಆ ಕುಂಭಮೇಳದ ಪವಿತ್ರ ಮುಹೂರ್ತದಲ್ಲಿ ಮುಳುಗು ಹಾಕಬೇಕು ಎಂಬ ಆಶೆ ಉಂಟಾಯಿತು. ಪ್ರಭುಪಾದರಿಗೆ ಕುಂಭಮೇಳಕ್ಕೆ ಹೋಗಲಿಕ್ಕೆ ರೈಲು ಟಿಕೆಟ್ ಸಿಕ್ಕಲಿಲ್ಲ. ಆಗ ರೈಲ್ವೆ ಇಲಾಖೆಯಲ್ಲಿ ತುಂಬಾ ಉನ್ನತ ಹುದ್ದೆಯಲ್ಲಿದ್ದ ಒಬ್ಬ ಭಕ್ತರಿಗೆ ಹೇಳಿ ಒಂದು ವಿಶೇಷ ಭೋಗಿಯನ್ನೇ ಅವರು ವ್ಯವಸ್ಥೆ ಮಾಡಿಕೊಂಡ್ರು. ಆಮೇಲೆ ತಮ್ಮ ಶಿಷ್ಯರ ಜೊತೆ ಅಲ್ಲಿ ಪ್ರಯಾಣ ಮಾಡಿದ್ರು. ಆಗ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇವರ ಪ್ರಯಾಣದ ಸಮಯದಲ್ಲಿ ಅವರ ಒಂದು ಸಂವಾದ, ಅಂದರೆ ಶಿಷ್ಯರ ಜೊತೆ ಸಂವಾದ. ಅಲ್ಲಿ ಶಿಷ್ಯರ ಜೊತೆ ಹೇಗೆ ಸಂವಾದ ಇದೆ ನೋಡೋಣ. ಅಲ್ಲಿ ಒಬ್ಬ ಶಿಷ್ಯ ಹೇಳ್ತಾನೆ, ಇದು ಗುರುದೇವ, ಇವತ್ತು ಅಂದ್ರೆ ಇತ್ತೀಚೆಗೆ ರೇಡಿಯೋದಲ್ಲಿ ಅಮೆರಿಕದ ಮಂತ್ರಿ ಒಬ್ಬರು ಹೇಳಿದ್ರು, ನಿಮ್ಮ ಅಂದ್ರೆ ಇಂಡಿಯಾದ ದೇವರು ಕಾಮಾತಿರೇಕದ ಸಂಕೇತ, ಅವನಿಗೆ ಗೋಪಿಕಾ ಸ್ತ್ರೀಯರ ಸಂಬಂಧ, ಹಾಗಾಗಿ ಅವನು ಅದನ್ನ ಹೀಗೆ ಹೇಳಿದ್ರು. ಅದಕ್ಕೆ ಏನು ಉತ್ತರ ಹೇಳ್ತೀರಿ? ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಅಂದ್ರೆ ಕಾಮವನ್ನು ಭೋಗದ ಸಂಕೇತವಾಗಿ ನೋಡುವ ಅಮೆರಿಕ ದೇಶದವರಾಗ್ಲಿ ಪಾಶ್ಚಾತ್ಯರಿಗಾಗ್ಲಿ ಕಾಮ ಅಂದ್ರೆ ಲೈಂಗಿಕ ಪ್ರಕ್ರಿಯೆ. ಆದರೆ ಸನಾತನ ಧರ್ಮದವರಿಗೆ ಕಾಮವು ವಂಶಾಭಿವೃದ್ಧಿಗಾಗಿ ಪ್ರಕೃತಿಯ ಸಹಜ ಕ್ರಿಯೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಕಾಮ ಅಂತ ಹೇಳೋದು ಚತುರ್ವಿಧ ಪುರುಷಾರ್ಥಗಳಲ್ಲಿ ಒಂದು. ಧರ್ಮ ಮತ್ತು ಕಾಮ ಇವುಗಳ ಮಧ್ಯೆ ಅರ್ಥ ಮತ್ತು ಕಾಮವನ್ನು ಇಟ್ಟಿದ್ದಾರೆ. ಅಂದ್ರೆ ಅದರ ಸ್ಥಾನ ಆ ಮಧ್ಯೆ, ಅಂದ್ರೆ ಧರ್ಮಗಳ ಮತ್ತು ಮಧ್ಯೆ ಈ ಮಿತಿಗಳ, ಧರ್ಮದ ಮಿತಿಗಳ ನಡುವೆ ಇರಬೇಕು ಈ ಕಾಮ. ಅಂದ್ರೆ ಅದಕ್ಕೆ ಮಿತಿ ಇರಬೇಕು ಅಂತ ಹೇಳ್ತಾರೆ. ಆದ್ರೆ ಪಾಶ್ಚಾತ್ಯ ಜನರಿಗೆ ಈ ತರ ದೃಷ್ಟಿ ಇಲ್ಲ. ಅದಕ್ಕೆ ವಿಚಾರ ಪಾಶ್ಚಾತ್ಯ ಜನರುಗಳು ಹೋಲಿಸಿದರೆ ಪ್ರಾಣಿಗಳೇ ಬಹಳ ಮೇಲು.
ಅವಕ್ಕೂ ಕೂಡ ಸಂಭೋಗ ಕ್ರಿಯೆಗೆ ಮಿತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಕಾಮವೇ ಕೇಂದ್ರವಾಗಿರ್ತಕ್ಕಂಥ ಪಾಶ್ಚಾತ್ಯರ ದೃಷ್ಟಿಯಲ್ಲಿ ಕೃಷ್ಣನನ್ನು ಕಾಮುಕನೆಂದು ಕಂಡರೆ ಅದು ಅವರ ದೃಷ್ಟಿ ದೋಷವೇ ಹೊರತು ಕೃಷ್ಣನದಲ್ಲ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ರು, ಆ ಬ್ರೈನ್ ವಾಶ್ ವಿಚಾರ. ಅಲ್ಲಿ ಶಿಷ್ಯರು ಹೇಳಿದ್ರು, ಇಲ್ಲಿ ನಮ್ಮ ಇಸ್ಕಾನಿನ ದಿನನಿತ್ಯದ ಜೀವನಕ್ಕೆ ಸಂಬಂಧಿಸಿದಂತೆ ಜನ ಎಲ್ಲ ಅಂದ್ರೆ ಪ್ರಹಾರ ಮಾಡ್ತಾ ಇದ್ದಾರೆ. ಇಸ್ಕಾನ್ ಜನ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ, ಆರೋಪ ಹಾಕ್ತಾ ಇದ್ದಾರೆ. ಹದಿಹರಿಯದ ಮತ್ತು ಯೌವನದ ಮುಗ್ಧ ಜನರನ್ನ ಅವರನ್ನ ನಮ್ಮತ್ತ ಸೆಳೆದುಕೊಂಡು ಅವರ ಮಿದುಳು ತೊಳೆಯುವ ಬ್ರೈನ್ ವಾಷಿಂಗ್ಗೆ ಹೇಳ್ತಾರೆ. ಹಾಗೆ ಕಾರ್ಯ ಮಾಡ್ತಾ ಇದ್ದಾರೆ ಇಸ್ಕಾನ್ ಅಂತ ಅವರು ಕೋರ್ಟಿನ ಕೂಡ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬ್ರೈನ್ ವಾಶು ಇದನ್ನ ಬರೆದವರು, ಈ ಶಬ್ದವನ್ನ ಅಂದ್ರೆ ಈ ಪದದ ಜನ್ಮದಾತ ಅಮೆರಿಕ ದೇಶದವರೇ. ಸೊ ಹಾಗಾಗಿ ಅವರು ಅದನ್ನ ಆ ಬ್ರೈನ್ ವಾಶ್ ಹೇಳೋದನ್ನ ಈಗ ನಮ್ಮ ಹರಿನಾಮ ಸ್ಮರಣೆ, ಸಂಕೀರ್ತನೆ, ಪ್ರವಚನಗಳು, ಧಾರ್ಮಿಕ ಕಟ್ಟುಪಾಡುಗಳು, ಅನುಶಾಸನದ ಜೀವನ ಶೈಲಿ ಎಲ್ಲ ಇದೆಲ್ಲ ನಮ್ಮ ಬ್ರೈನ್ ವಾಷಿಂಗ್ ಉಪಕರಣಗಳು ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ನಮ್ಮದು ಇದನ್ನ ಬ್ರೈನ್ ವಾಷಿಂಗ್ ಅಂದ್ರೆ ನಿಮ್ಮ ಚರ್ಚ್ಗಳಲ್ಲಿ ಮಾಡ್ತಾ ಇರೋದು ಬ್ರೈನ್ ವಾಷಿಂಗ್ ಕೆಲಸವೇ ಅಲ್ವೇ? ಅಲ್ಲೂ ಪ್ರಾರ್ಥನೆ ಇದೆ, ಪ್ರವಚನ ಇದೆ, ಮತ್ತೆ ಚರ್ಚಿನ ಪೂಜಾ ವಿಧಾನಗಳಿವೆ, ಅದು ಕೂಡ ಬ್ರೈನ್ ವಾಷಿಂಗ್ ಆಗಲ್ವೇ? ಕ್ರಿಸ್ತನ ಮಾರ್ಗ ಲೋಕೋದ್ಧಾರಕ. ಸೊ ಬೈಬಲ್ ಅವರು ಓದಿದರೆ ಅದು ಸತ್ಸಂಸ್ಕಾರ, ಅವರ ಪಾದ್ರಿಗಳು ಪ್ರವಚನ ಮಾಡಿದರೆ ಭಕ್ತಿ ಪ್ರಚೋದಕ. ಆದರೆ ಕೃಷ್ಣನ ಮಾರ್ಗ ಬ್ರೈನ್ ವಾಷಿಂಗು. ಸೊ ಇಸ್ಕಾನಿನ ರೀತಿ ನೀತಿ, ಆಚಾರ ವಿಚಾರಗಳು ಬ್ರೈನ್ ವಾಷಿಂಗ್ ಉಪಕರಣಗಳು. ಇದು ವಿತಂಡವಾದ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ಸಂಸ್ಥೆ ಅಥವಾ ಅಸೋಸಿಯೇಷನ್ ಎಂದ ಮೇಲೆ ಅಲ್ಲಿ ನಿಯಮಾವಳಿಗಳು ಇದ್ದೇ ಇರುತ್ತೆ. ಹಾಗಾದ್ರೆ ಅದು ಹೇಗೆ ಮೆದುಳು ತೊಳೆಯುವ ಪ್ರಕ್ರಿಯೆ ಬ್ರೈನ್ ವಾಷಿಂಗ್ ಅಂತ ಇಲ್ಲಿ ಇನ್ನು ಉದಾಹರಣೆಗಳನ್ನು ಪ್ರಭುಪಾದರು ಕೊಡ್ತಾರೆ. ಈಗ ರಷ್ಯಾ ದೇಶದಲ್ಲಿ, ಚೀನಾ ದೇಶದಲ್ಲಿ ಕಮ್ಯುನಿಸ್ಟರು ತಮ್ಮ ಸಿದ್ಧಾಂತಕ್ಕೆ ಬಲವಂತದಿಂದ ಜನರ ಮೇಲೆ ಪ್ರಯೋಗ ಮಾಡ್ತಾರೆ. ಅದಕ್ಕೆ ಇಂಡಾಕ್ರಿನೇಷನ್ ತಂತ್ರ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಚೀನಾದವರು ಕೂಡ ಯುದ್ಧ ಕೈದಿಗಳನ್ನ ಅವರ ವಿಚಾರಗಳನ್ನ ಬದಲಿಸಿ ತಮ್ಮ ವಿಚಾರಗಳನ್ನು ಅವರ ತಲೆಯಲ್ಲಿ ತುಂಬಲು ಭೀಕರ ಪ್ರಯತ್ನ ಮಾಡಿರ್ತಾರೆ. ಆದರೆ ಇಲ್ಲಿ ನಮ್ಮ ಭಕ್ತಿ ಚಳುವಳಿಯ ಒಂದು ತಂತ್ರಗಳನ್ನು ಅಮೆರಿಕನ್ನರು ಬ್ರೈನ್ ವಾಶ್ ಅಂತ ಕರೀತಾರೆ. ಸೊ ಇದು ನಮ್ಮ ಭಕ್ತಿ ಚಳುವಳಿ ಈ ತಂತ್ರಗಳು ಮನಸ್ಸನ್ನ ತಿಳಿಗೊಳಿಸುತ್ತೆ, ಶುದ್ಧ ಮಾಡುತ್ತೆ, ಪವಿತ್ರಗೊಳಿಸುತ್ತೆ. ಸೊ ಹಾಗಾಗಿ ಇದೆಲ್ಲ ಈ ರೀತಿ ಇಂತಹ ಒಂದು ಕ್ರಿಯೆಗಳಿಗೆಲ್ಲ ಬ್ರೈನ್ ವಾಷಿಂಗ್ ಅಂತ ಹೇಳಿದ್ರೆ ಈ ಜನ ಬೌದ್ಧಿಕ ದಿವಾಳಿಗಳಾಗಿದ್ದಾರೆ, ಅವ್ರಿಗೆ ಬುದ್ಧಿಯೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಹೇಳ್ತಾರೆ, ಹೌದು ನಾನು ಹೇಳ್ತೇನೆ, ಕೋರ್ಟಿಗೆ ಹೋದ್ರೆ ನಾನು ಕೂಡ ಹೇಳ್ತೇನೆ ಬ್ರೈನ್ ವಾಶ್ ಮಾಡ್ತೇನೆ ಅಂತ ಹೇಳ್ತೇನೆ, ಅದಕ್ಕೆ ಹೊಸ ವ್ಯಾಖ್ಯಾನ ಕೊಡ್ತೇನೆ, ನ್ಯೂ ಡೆಫಿನಿಷನ್ಸ್ ಕೊಡ್ತೇನೆ ಅಂತ ಹೇಳ್ತಾರೆ. ಹೌದು, ನಾವು ಮಾಡ್ತಿರೋ ಕೆಲಸ ಮೆದುಳು ತೊಳೆಯುವ ಕೆಲಸ. ನಿಮ್ಮ ಮೆದುಳು ಈಗ ಹೊಲಸಿನಿಂದ ತುಂಬಿಕೊಂಡಿದೆ. ಅನೈತಿಕ ಲೈಂಗಿಕತೆ, ಆರೋಗ್ಯವನ್ನು ಹಾಳು ಮಾಡುವುದ ಮದ್ಯ ಸೇವನೆ, ಮಾದಕ ಪದಾರ್ಥ ಸೇವನೆ, ಧೂಮಪಾನ, ಮಾಂಸ ಸೇವನೆ, ಜೂಜಾಟ, ಇವುಗಳಿಂದ ನಿಮ್ಮ ಮೆದುಳು ಹೊಲಸಿನಿಂದ ತುಂಬಿ ಹೋಗಿದೆ. ಹೊಲಸು, ಗಲೀಜು, ಕಸ ತುಂಬಿದ ಮನೆಯನ್ನ ಸ್ವಚ್ಛ ಮಾಡಿ ಕಸ ಗುಡಿಸಿ ತೊಳೆಯುವುದಿಲ್ಲವೇ? ಹಾಗೆ ನಮ್ಮ ಹಳ್ಳಿಗಳಲ್ಲಿ ಕೂಡ ಸಗಣಿ ಹಾಕಿ ಮನೆಯನ್ನು ಸಾರಿಸ್ತಾರೆ. ಇಲ್ಲಿ ಅಮೆರಿಕ ದೇಶದಲ್ಲಿ ಡಿಸ್ಇನ್ಫೆಕ್ಟೆಂಟ್ ಕ್ರಿಮಿನಾಶಕ ಬಳಸಿ ತೊಳೆಯುತ್ತಾರೆ. ಇಲ್ಲಿ ಇರ್ತಕ್ಕಂಥ ಜನರ ಮಿದುಳು ಭಾರಿ ಕೊಳಕು, ಹೊಲಸುಗಳ ತೊಟ್ಟಿಲಾಗಿದೆ. ಅದರಲ್ಲಿ ಮುಳುಗಿರುವ ಅವರಿಗೆ ಅದು ಗೊತ್ತೇ ಇಲ್ಲ. ಸೊ ಹಾಗಾಗಿ ನಿಮ್ಮ ಮಿದುಳನ್ನ ತೊಳೆದು ಸ್ವಚ್ಛಗೊಳಿಸಲು ನಾವು ಬಂದಿದ್ದೇವೆ ಅಂತ ಹೇಳ್ತಾರೆ ಪ್ರಭುಪಾದರು. ಎಷ್ಟು ಚಂದವಾಗಿ ಹೇಳ್ತಾರೆ. ಸೊ ಹಾಗಾಗಿ ಅವರಿಗೆ ಶಿಷ್ಯರು ಹೇಳ್ತಾರೆ, ನಿಮ್ಮ ವಾದ ಸರಣಿ ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಈಗ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ನಿಮ್ಮ ಮೆದುಳನ್ನು ಪ್ರವೇಶಿಸಬೇಕಾದರೆ ಅದನ್ನು ಪರಿಶುದ್ಧಗೊಳಿಸಬೇಕು. ಗೋಕುಲಾಷ್ಟಮಿಯ ದಿವಸ ಕೃಷ್ಣನನ್ನು ಸ್ವಾಗತಿಸಲು ಮನೆಯನ್ನು ಎಷ್ಟು ಪರಿಶುಭ್ರಗೊಳಿಸಿ ಅಲಂಕರಿಸುತ್ತೇವೆ. ಕೃಷ್ಣನನ್ನು ನಿಮ್ಮ ಮೆದುಳಿನಲ್ಲಿ ಪ್ರತಿಷ್ಠಾಪನೆ ಮಾಡಲು ಅದನ್ನು ತೊಳೆಯಬೇಕಲ್ವೇ? ಅದೇ ಕೆಲಸ ಇಸ್ಕಾನಿನದು. ಸೊ ಇಸ್ಕಾನಿನ ಬ್ರೈನ್ ವಾಷಿಂಗ್ ಹೇಳೋದಕ್ಕೆ ಅವರು ಡೆಫಿನಿಷನ್ ಹೇಳ್ತಾರೆ. ಅಮೆರಿಕನ್ ಜನ ಕೆಲವರು ಆರೋಪ ಹಾಕಿದ್ದಕ್ಕೆ ಉತ್ತರ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಅಮೆರಿಕ ದೇಶದಲ್ಲಿ ವಿಜ್ಞಾನ, ಕಲೆ, ಸಾಹಿತ್ಯ, ಸಂಗೀತ ಇಂಥ ಕ್ಷೇತ್ರಗಳಲ್ಲಿ ಪರಿಣಿತರಾಗ್ಲಿಕ್ಕೆ ಮುಂದುವರೆದ್ರೆ ಅದು ಸುಸಂಸ್ಕೃತಿ ಅಂತ ಹೇಳ್ತಾರೆ. ನಾವು ಕೃಷ್ಣ ಸಂಸ್ಕೃತಿ,
ಅಂದ್ರೆ ನಿಜವಾದ ಸಂಸ್ಕೃತಿ, ಕೃಷ್ಣ ಸಂಸ್ಕೃತಿ ನಮಗೆ ನಿಜವಾದ ಸಂಸ್ಕೃತಿ ಎನ್ನುತ್ತಾ ನಾವು ಶಿಷ್ಯರು ಹೇಳ್ತಾರೆ. ಕೃಷ್ಣ ಸಂಸ್ಕೃತಿ ಅಂತ ಹೇಳ್ಕೊಂಡು ನಾವು ಕಲೆ ಸಾಹಿತ್ಯ ವಿಜ್ಞಾನದಿಂದ ದೂರ ಆಗ್ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಪ್ರಭುಪಾದರು ಉತ್ತರ ಹೇಳ್ತಾರೆ, ಅವೆಲ್ಲ ಲೌಕಿಕ ಸಂಗತಿಗಳು. ಏನು ವಿಜ್ಞಾನ, ಕಲೆ, ಸಾಹಿತ್ಯ ಎಲ್ಲ ಲೌಕಿಕ. ಸೊ ಅವರಲ್ಲೂ ಕೂಡ ಅಂದ್ರೆ ಲೌಕಿಕ ಪಾರಮಾರ್ಥಿಕ ಇಲ್ಲವೇ? ಅಮೆರಿಕನ್ನರು, ಬ್ರಿಟಿಷರು, ಪಾಶ್ಚಾತ್ಯರು, ಕ್ರೈಸ್ತ ಧರ್ಮಾವಲಂಬಿಗಳು, ಅವರು ಕ್ರಿಶ್ಚಿಯನ್ ಧರ್ಮ ಅವಲಂಬನೆ ಮಾಡ್ತಾರೆ, ಅವರಲ್ಲೂ ಪಾರಮಾರ್ಥಿಕ ಇದೆ. ಸೊ ಹಾಗಾಗಿ ಇಲ್ಲಿ ಅವರಲ್ಲೂ ಕೂಡ ಸ್ವರ್ಗ, ನರಕ, ಪಾಪ, ಪುಣ್ಯ ಎಲ್ಲವೂ ಇದೆ. ಆದರೆ ನಾವು ನಮ್ಮದು ಕೂಡ ಪಾರಮಾರ್ಥಿಕ ಸಂಗತಿಗಳನ್ನು ಪರಿಗಣನೆ ಮಾಡುವಾಗ ಲೌಕಿಕ ಸಂಗತಿಗಳನ್ನು ನಾವು ಮಾಡೋದು ಒಳ್ಳೇದಲ್ಲ. ಅಂದ್ರೆ ನಾವು ಯಾವಾಗ ಪಾರಮಾರ್ಥಿಕ ವಿಚಾರವನ್ನ ಮಾಡ್ತೇವೆ ಅವಾಗ ಲೌಕಿಕ ಸಂಗತಿ ನಮಗ್ ಬೇಕಾಗಿಲ್ಲ ಅಂತ ಹೇಳ್ತಾರೆ ಪ್ರಭುಪಾದರು. ಹಾಗಾಗಿ ಭಾರತ ದೇಶದಲ್ಲಿ ಸಾವಿರಾರು ಕ್ರೈಸ್ತ ಮಿಷನರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಅದು ಅವ್ರ ಧರ್ಮ ಪ್ರಸಾರ. ಇಲ್ಲಿ ಅದೇ ಚಟುವಟಿಕೆಗಳನ್ನು ನಾವು ಮಾಡಿದರೆ ಅದು ಸಾರ್ವಜನಿಕರ ಶಾಂತಿ ಭಂಗ. ಅಲ್ಲಿ ಏನ್ ಹೇಳ್ತಾರೆ ಅವರ ಶಿಷ್ಯರು ಹೇಳ್ತಾರೆ, ಜನ ಹೇಳ್ತಾರೆ, ನಾವು ಸಾರ್ವಜನಿಕ ಸ್ಥಳದಲ್ಲಿ, ವಿಮಾನ ನಿಲ್ದಾಣದಲ್ಲಿ, ಆಮೇಲೆ ಸಂಕೀರ್ತನೆ, ಕೃಷ್ಣ ಸಾಹಿತ್ಯ ಪ್ರಚಾರ, ರಥಯಾತ್ರೆ ಇಂಥ ಚಟುವಟಿಕೆ ಮಾಡಿದ್ರೆ ಜನರ ಶಾಂತಿ ಕೆಡಿಸ್ತಾ ಇದ್ದಾರೆ, ವಾತಾವರಣ ಕೆಡಿಸ್ತಾ ಇದ್ದಾರೆ ಹೇಳಿ ಇನ್ನೊಂದು ಆರೋಪ ಹಾಕಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅವರೆಲ್ಲ ಕ್ರೈಸ್ತ ಮಿಷನರಿಗಳು ಚಟುವಟಿಕೆ ಮಾಡಿದ್ರೆ ಅದು ಅವರ ಧರ್ಮ ಪ್ರಸಾರ, ನಾವು ನಮ್ಮ ಚಟುವಟಿಕೆ ಮಾಡಿದ್ರೆ ಅದು ಸಾರ್ವಜನಿಕ ಶಾಂತಿ ಭಂಗ ಆಗತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಮತ್ತೊಂದು ಕ್ವಶನ್ ಕೇಳ್ತಾರೆ ಅವರ ಶಿಷ್ಯರು, ಅಂದ್ರೆ ನಾವು ನಿಮ್ಮ ನಂಬಿಕೆಗಳನ್ನು ನಮ್ಮ ಮೇಲೆ ಹೇರುತ್ತೀರಿ ಯಾಕೆ ಅಂತ ಜನ ಕೇಳ್ತಾರೆ ನಮ್ಮ ಹತ್ರ. ಪ್ರಭುಪಾದರ ಉತ್ತರ, ಎಲ್ಲಿ ಹೇರ್ತಾ ಇದ್ದೇವೆ? ಸಾರ್ವಜನಿಕರನ್ನು ನಾವು ಬಲವಂತ ಮಾಡ್ತಾ ಇಲ್ಲ, ಅವರಿಗೆ ಕೃಷ್ಣ ಸಂದೇಶವನ್ನ ಕೊಡ್ತಾ ಇದ್ದೇವೆ. ಇಲ್ಲೊಂದು ದೈವಿಕ ಮಾರ್ಗ ಇದೆ, ತಿಳಿದುಕೊಳ್ಳಿ ಅಂತ ಕೇಳ್ತಾ ಇದ್ದೇವೆ. ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ, ಇಲ್ಲದವರು ಸುಮ್ಮನಾಗ್ತಾರೆ. ಮಾಧ್ಯಮದಲ್ಲಿ ಎಷ್ಟೋ ವಿಚಾರಗಳೆಲ್ಲ ಈ ಟಿವಿ ನ್ಯೂಸು ಇಂಥದ್ದೆಲ್ಲ ಬರ್ತಾ ಇರುತ್ತೆ, ಅದನ್ನ ಯಾರು ಕೇಳೋರು? ಸೊ ಹಾಗಾಗಿ ನಾವು ಅವರವರ ವಿಚಾರವನ್ನ ಅವರವರು ತಿಳಿಸ್ತಾರೆ, ನಾವು ನಮ್ಮ ವಿಚಾರ ತಿಳಿಸಿದ್ರೆ ಅದು ಹೇಗೆ ಬ್ರೈನ್ ವಾಷಿಂಗು ಅಥವಾ ಇತರ ವಿಚಾರಗಳನ್ನ ನಾವೇನು ತುರುಕ್ತೇವಾ? ಸೊ ಎಲ್ಲಾ ಕಡೆ ನೀವೆಲ್ಲಾ ಜಾಹೀರಾತು ಫಲಕ ರಸ್ತೆ ಮೇಲೆ ಹಾಕ್ತಾ ಇರ್ತಾರೆ, ಅದೇನು ಮಿದುಳಿಗೆ ವಿಚಾರಗಳು ತುರುಕುವ ಕೆಲಸವೇ? ನಮ್ಮನ್ನು ಮಾತ್ರ ನೀವು ಹೇಳ್ತೀರಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಶಿಷ್ಯರು, ನೀವು ದಿನಗಟ್ಟಲೆ ಸಂಕೀರ್ತನೆ ಮಾಡ್ತೀರಿ, ಜಪ ಮಾಡ್ತೀರಿ, ಇದು ನಿಮ್ಮ ಬಳಿ ಬರುವವರ ಮಿದುಳು ತೊಳೆದು ಅವರನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಕೆಲಸ ಅಂತ ಹೇಳ್ತಾರೆ, ನಮ್ಮ ಹತ್ರ ಹೇಳ್ತಾರೆ. ಅಂತವರ ಚಿಂತನಾ ಶಕ್ತಿಯನ್ನೇ ನೀವು ಕಸ್ಕೊಂಡ್ಬಿಡ್ತೀರಿ, ನಿಮಗೆ ಅನುಕೂಲ ಆಗುವ ಯಂತ್ರಗಳಾಗಿ ಮಾಡ್ಕೊಳ್ತೀರಿ, ಇದು ಆಪಾದನೆ ಅಂತ ಹೇಳ್ತಾರೆ. ಪ್ರಭುಪಾದರು ಹೇಳ್ತಾರೆ, ಇದು ಅವರ ಅಜ್ಞಾನ. ಅವರು ಜಪ ಮಾಡುವುದರಿಂದ ಅವರ ಅಶುದ್ಧ ಹೊಲಸು ತುಂಬಿಕೊಂಡಿರುವ ಮಿದುಳು ಪರಿಶುದ್ಧವಾಗಿ ಮನಸ್ಸು ತಿಳಿಗೊಳ್ಳುತ್ತದೆ. ಅಂತಹ ಸ್ಥಿತಿಯಲ್ಲಿ ಸಾಹಿತಿಯಾಗಲಿ, ವಿಜ್ಞಾನಿಯಾಗಲಿ, ಸಂಗೀತಗಾರನಾಗಲಿ ಸಮಾಜಕ್ಕೆ ಅತ್ಯಂತ ಶ್ರೇಷ್ಠ ಕೊಡುಗೆ ಕೊಡ್ತಾನೆ. ಯಾವಾಗ ಪರಿಶುದ್ಧ ಆಗ್ತಾನೆ, ಅವನು ಯಾವುದೇ ಕೆಲಸ ಮಾಡಲಿ, ಅವನು ಸಾಹಿತ್ಯ ಆಗಲಿ, ವಿಜ್ಞಾನಿ ಆಗಲಿ, ಅವನು ತನ್ನ ಕೆಲಸವನ್ನ ಚೆನ್ನಾಗಿ ಮಾಡ್ತಾನೆ. ಯಾಕೆಂದ್ರೆ ಅವನ ಒಂದು ಮಿದುಳು ಪರಿಶುದ್ಧವಾಗಿರುತ್ತೆ ಅಂತ ಹೇಳ್ತಾರೆ. ಅದ ಶಿಷ್ಯರು ಇನ್ನೊಂದು ಕ್ವಶನ್ ಕೇಳ್ತಾರೆ, ಕ್ರಿಸ್ತನು ನಾನೇ ಏಕೈಕ ದಾರಿ ಎಂದಿದ್ದಾನಲ್ಲ, ಕೃಷ್ಣನನ್ನು ಅನುಸರಿಸಬೇಕು ಎಂದು ದೇವರ ಇಚ್ಛೆ ಆಗಿದ್ದರೆ ಆ ಕ್ರಿಸ್ತ ಆ ಸಿನಾಯಿ ಪರ್ವತದ ಘೋಷಣೆಯಲ್ಲಿ ಹೇಳ್ತಾ ಇದ್ದ, ಹಾಗಾಗಿ ಅವನು ಹಾಗೆ ಏಕೆ ಹೇಳಲಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಅರೆ ನೀವು ಪ್ರಭುಪಾದರು ಹೇಳ್ತಾರೆ, ನೀವು ಮೂರ್ಖರೆಂದೇ ಕೃಷ್ಣನ ಮಾರ್ಗ ಅರಿಯಲು ಯೋಗ್ಯತೆ ನಿಮಗಿಲ್ಲ, ನಿಮಗೆ ಕೃಷ್ಣನ ನೀವು ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದಿನ ಮಟ್ಟಿಗೆ ಎಷ್ಟು ಹೇಳಬೇಕು ಅಷ್ಟನ್ನ ಕ್ರೈಸ್ತ ಹೇಳಿದ ಅಂತ ಚೇಷ್ಟೆ ಮಾತಾಡಿದ್ರು. ಸೊ ಹಾಗಾಗಿ ಕ್ರಿಸ್ತ ಹೇಳಿದ, ಯೇಸು ಕ್ರಿಸ್ತ ನಿಮ್ಗೆ ಸರಳ ಸಂಗತಿಯಾದ ಒಂದು ಕೊಲ್ಬೇಡ, ಆದರ ಮಾಡಬೇಡ ಅಷ್ಟನ್ನ ಹೇಳಿದ್ರೆ ಅದನ್ನ ನೀವು ಅನುಸರಿಸೋದಿಲ್ಲ, ನಿಮಗೆ ಎಲ್ಲಿ ಇನ್ನು ಕೃಷ್ಣನ ಬಗ್ಗೆ ಹೇಳೋದು, ಭಗವದ್ಗೀತೆ ಇದನ್ನೆಲ್ಲ ಹೇಗೆ ಹೇಳೋದು? ಯೇಸು ಕ್ರಿಸ್ತ ಅಸ್ಕಾಗೆ ಹೇಳಲಿಲ್ಲ ಅಂದ್ರೆ ನಿಮಗೆ ಅದರನ್ನು ಮಾಡ್ತಕ್ಕಂಥ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹೇಳಲಿಲ್ಲ. ಈಗ ದೇವರು ಆ ಕೆಲಸವನ್ನ ನನಗೆ ವಹಿಸಿ ಇಲ್ಲಿ ಕಳಿಸಿದ್ದಾರೆ ಅಂತ ಹೇಳ್ತಾರೆ ಪ್ರಭುಪಾದರು. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ನೀವು ಪ್ರಭುಪಾದರೆ ಅಂದ್ರೆ ಗುರುಗಳೇ, ನಮಗ್ ಜನ ಏನ್ ಹೇಳ್ತಾರೆ, ನೀವು ಕುಟುಂಬ ಜೀವನವನ್ನ ನಾಶ ಮಾಡ್ತಾ ಇದ್ದೀರಿ, ಮಕ್ಕಳನ್ನ ಕಸಿದುಕೊಂಡು ಮನೆಗಳನ್ನ ಒಡಿತಾ ಇದ್ದೀರಿ,
ಇದೊಂದು ಆರೋಪ. ಪ್ರಭುಪಾದರು ಹೇಳ್ತಾರೆ, ನಿಮ್ಮಲ್ಲಿ ಕುಟುಂಬ ಜೀವನ ಇನ್ನೂ ಉಳಿದಿದ್ಯಾ? ನಿಮ್ಮನ್ನ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಮುದುಕರಾದ ತಂದೆ ತಾಯಿಗಳನ್ನು ಓಲ್ಡ್ ಏಜ್ ಹೋಮಿಗೆ ಹಾಕಿ ವರ್ಷಕ್ಕೊಮ್ಮೆ ಅವರ ಹುಟ್ಟಿದ ಹಬ್ಬದ ದಿವಸ ಹೂಗುಚ್ಚ ಕೊಟ್ಟು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಹೇಳೋದು ಕುಟುಂಬ ಜೀವನವೇ? 18 ತುಂಬುತ್ತಿದ್ದಂತೆ ಅಪ್ಪ ಅಮ್ಮನನ್ನು ನಡುನೀರಿನ ಕೈ ಬಿಟ್ಟು ಪ್ರಿಯಕರನೊಂದಿಗೆ ಹಾರಿ ಹೋಗುವ ಹೆಣ್ಣು ಮಕ್ಕಳು, ಪ್ರಿಯತಮೆಯೊಂದಿಗೆ ಪಲಾಯನ ಮಾಡುವ ಗಂಡು ಮಕ್ಕಳು ಮನೆ ಮನೆಯಲ್ಲೂ ಇದ್ದಾರೆ. ಇದೇನು ಕುಟುಂಬದ ವ್ಯವಸ್ಥೆ? ಅಪ್ಪ ಅಮ್ಮನರನ್ನು ಧಿಕ್ಕರಿಸಿ ಡ್ರಗ್ಸ್, ಸ್ವಚ್ಛಂದ ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗುವ ಮಕ್ಕಳನ್ನು ಬೆಳೆಸಿ ಅವರು ಹಿಪ್ಪಿಗಳಾಗಲು ಅವಕಾಶ ನೀಡಿರುವ ನಿಮ್ಮ ಸಮಾಜದಲ್ಲಿ ಎಂಥ ಕುಟುಂಬ ವ್ಯವಸ್ಥೆ ಇದೆ? ಇಸ್ಕಾನ್ ಸೇರಿ ದುಶ್ಚಟಗಳಿಂದ ದೂರವಾಗಿ ಕೃಷ್ಣನ ಕೆಲಸವನ್ನು ಮಾಡುತ್ತಿರುವ ನೂರಾರು ಮಕ್ಕಳ ತಂದೆ ತಾಯಿಯರು ನನ್ನ ಬಳಿಯಿಂದ ಅದು ಧನ್ಯವಾದ, ಥ್ಯಾಂಕ್ಸ್ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಒಬ್ಬ ಶಿಷ್ಯ ಹೇಳ್ತಾರೆ, ನನ್ನ ತಾಯಿ ಅದಕ್ಕೆ ಉದಾಹರಣೆ. ಸೊ ಹಾಗಾಗಿ ಇಲ್ಲೆಲ್ಲ ಗುರುದೇವ ಅದ್ಭುತವಾಗಿ ವಿಚಾರಗಳನ್ನು ತಿಳಿಸಿದಿರಿ, ನೀನು ಜಾಣ ಪ್ರಶ್ನೆಗಳನ್ನು ಕೇಳಿದೆ ಹೇಳ್ತಾರೆ. ನಷ್ಟಮೋಹ ಸ್ಮೃತಿ ಲಬ್ಧ ಎಂಬುದು ಅರ್ಜುನನ ಸ್ಥಿತಿ ಈಗ ನನ್ನದಾಗಿದೆ. ಅರೇ, ನಾನು ಕೃಷ್ಣ ಅಲ್ಲ ಹೇಳ್ತಾರೆ ಪ್ರಭುಪಾದ, ಕೃಷ್ಣನ ಭಕ್ತ ಅಷ್ಟೇ. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತಾರೆ ಅಲ್ಲಿ ಇವರು ಶಿಷ್ಯಂದಿರು, ನಾವು ಮಾಂಸಾಹಾರಕ್ಕೆ ಅವಕಾಶ ಕೊಟ್ಟಿಲ್ವಂತೆ. ಅದಕ್ಕೆ ಪ್ರಭುಪಾದರ ಉತ್ತರ, ನಾವು ಸಾತ್ವಿಕರನ್ನು ತಯಾರು ಮಾಡುತ್ತಿದ್ದೇವೆ, ಅದು ತಾಮಸಾಹಾರ ಮಾಂಸಾಹಾರ, ಪ್ರಾಣಿಗಳನ್ನು ಕೊಂದು ತಿನ್ನುವ ಆಹಾರ ನಮಗೆ ನಿಷಿದ್ಧ, ಅದನ್ನು ಒಪ್ಪುವಂತವರೇ ನಮ್ಮನ್ನು ಸೇರುವುದು. ಇನ್ನೊಂದು ಕ್ವಶನ್ ಕೇಳ್ತಾರೆ, ದಿನಕ್ಕೆ 2 ಬಾರಿ ತಿಂದು ಆರೋಗ್ಯವಾಗಿದ್ಕೊಂಡು ಅದ್ಭುತ ಕಾರ್ಯ ನಾವು ಮಾಡ್ತಾ ಇಲ್ವೇ ಅಂತ. ಅಂದ್ರೆ ಶಿಷ್ಯರು ಕೇಳ್ತಾರೆ, ನೀವು 2 ಸಾರಿ ನಿಮ್ಮ ಇಸ್ಕಾನ್ನಲ್ಲಿ ಆಹಾರ ಅಂತ ಹೇಳೋದಕ್ಕೆ ಅವ್ರು ಹೇಳ್ತಾರೆ, 2 ಸಾರಿ ತಿಂದ್ಕೊಂಡು ನಾವು ಆರೋಗ್ಯವಾಗಿಲ್ವೇ, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇಲ್ವೇ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 4-5 ನೀವು ಬಹಳ ಕಡಿಮೆ ನಿದ್ರೆ ಮಾಡ್ತೀರ, ಅದು ಹೀಗೆ ಅಂತ ಕೇಳ್ತಾರೆ. ಅಂದ್ರೆ 4-5 ಗಂಟೆ ನಿದ್ರೆ ಬಹಳ ಕಡಿಮೆ ಆಗತ್ತು. ಅಂದ್ರೆ ಅದೇ ಆ ನಿದ್ರೆ ನೀವು ಕಡಿಮೆ ಮಾಡ್ಲಿಕ್ಕೆ ಹೆರಿಗೆ ಅಂದ್ರೆ ಅವ್ರಿಗೆ ಹೇಳ್ತೀರಿ ಅಂತ ಹೇಳ್ತಾನೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನೋಡಿ, ನಾನು ನನ್ನ ಆರೋಗ್ಯ ನೋಡಿ, ನನ್ನ ಮನಸ್ಸು ಬುದ್ಧಿ ಚುರುಕಾಗಿರುತ್ತೆ, ನಾನು ಹೆಚ್ಚು ಹೆಚ್ಚು ಕ್ರಿಯಾಶೀಲನಾಗಿರುತ್ತೆ, ನನಗೆ ಕಮ್ಮಿ ನಿದ್ದೆ ಮಾಡಿದಷ್ಟು ನನಗೆ ಮನಸ್ಸು ಬುದ್ಧಿ ಚುರುಕಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ನಿಮ್ಮ ಟೀಕಾಕಾರರಿಗೆ ಯಾರು ಟೀಕೆ ಮಾಡ್ತಾರೆ ಅವ್ರಿಗೆ ಹೇಳು, ನೆಪೋಲಿಯನ್ ಎಷ್ಟು ಸಮಯ ನಿದ್ದೆ ಮಾಡುತ್ತಿದ್ದ ಗೊತ್ತೇ? ದಿನಕ್ಕೆ 1 ಅಥವಾ 2 ಗಂಟೆ ನೆಪೋಲಿಯನ್ ನಿದ್ರೆ ಮಾಡೋದು. ಅವನ ಸಾಧನೆ ಏನು ಕಡಿಮೆಯೇ? ನಾನೆಷ್ಟು ಸಮಯ ಮಾಡುತ್ತೇನೆ ನಿನಗೆ ಗೊತ್ತು. ನನ್ನ ಬುದ್ಧಿಶಕ್ತಿಗಾಗಲಿ ಕಾರ್ಯಕ್ಷಮತೆಗಾಗಲಿ ಏನು ಕೊರತೆಯಾಗಿದೆ ಅಂತ ಹೇಳ್ತಾರೆ. ಅದು ನನ್ನ 80ನೇ ವಯಸ್ಸಿನಲ್ಲಿ ಮೂರ್ಖ, ಸಾಕು ಮಾಡು ನಿನ್ನ ಪ್ರಶ್ನೆಗಳ ಸುರಿಬಳೆ ಅಂತ ಹೇಳ್ತಾರೆ. ಇದು ಈ ರೀತಿಯಾಗಿ ಅವರು ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಆ ವಯಸ್ಸಿನಲ್ಲಿ 80ನೇ ವಯಸ್ಸಿನಲ್ಲಿ ಕೂಡ ಕುಂಭಮೇಳಕ್ಕೆ ಹೋಗಿ, ಆ ಕೋಟಿಗಟ್ಟಲೆ ಜನಸಂಖ್ಯೆ ಸೇರಿದ್ರು ಕುಂಭಮೇಳಕ್ಕೆ, ಅಲ್ಲಿ ಹೋಗಿ ಅವರು ಆ ತ್ರಿವೇಣಿ ಸಂಗಮದಲ್ಲಿ ಅವರು ಮುಳುಗಿ ಬರ್ತಾರೆ. ಈಗ ಪ್ರಭುಪಾದರು ಜಗನ್ನಾಥಪುರಿಯ ಮೇಲೆ ಅವರ ಪ್ರಭುಪಾದರ ಒಂದು ಡಿಸ್ಕಷನ್ಸ್. ಅಲ್ಲಿ ಒಂದು ಗಂಭೀರ ಪ್ರಶ್ನೆ ಜಗನ್ನಾಥ ದೇವಾಲಯದಲ್ಲಿ. ಆ ಜಗನ್ನಾಥ ದೇವಾಲಯದ ಆಡಳಿತ ಮಂಡಳಿಗೆ ಸಂಬಂಧಿಸಿದಂತೆ ತಾತ್ವಿಕ ಪ್ರಶ್ನೆ. ಅಂದರೆ ಅದು ಪ್ರಭುಪಾದರ ಒಂದು ದೃಷ್ಟಿಯಲ್ಲಿ ನಿಜವಾದ ಭಕ್ತಿಯ ಪ್ರಶ್ನೆ. ಭಕ್ತನು ದೇವರ ದರ್ಶನ ಮಾಡಲು ಅವಕಾಶ ಇರಬೇಕೆಂಬುದು ಆಗ್ರಹ. ಅಲ್ಲಿ ಎಲ್ಲರಿಗೂ ಬಿಡುವುದಿಲ್ಲ ಜಗನ್ನಾಥಪುರಿ ಒಳಗೆ, ಅಲ್ಲಿ ಹಿಂದೂಗಳಿಗೆ ಮಾತ್ರ ಬಿಡ್ತಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ತಮ್ಮ ಒಂದು ಇಚ್ಛೆಯನ್ನು ಆಗ್ರಹ ಹೇಳ್ತಾ ಇದ್ದಾರೆ. ಅಜ್ಜ ನೆಟ್ಟ ಆಲದ ಮರ ಎಂದು ಅದಕ್ಕೆ ನೇಣು ಹಾಕಿಕೊಳ್ಳುವ ಮೂರ್ಖತನವನ್ನು ಬಿಟ್ಟು ನಿಜ ದೈವ ಭಕ್ತಿ ಶ್ರದ್ಧೆಗಳನ್ನು ಗುರುತಿಸಬೇಕಾದರೆ ಅಗತ್ಯವಾದ ಸುಧಾರಣೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ನಾವು ಇಸ್ಕಾನ್ ಮೂಲಕ ಜಗನ್ನಾಥ ಸ್ವಾಮಿಯ ಸಂಸ್ಕೃತಿಯನ್ನು ಗುರು ಮಹಾರಾಜ ಹೇಳಿದಂತೆ ಹರಡ್ಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಪುರಿಯಲ್ಲಿ ನಡೆಯುವಂತೆ ರಥಯಾತ್ರೆಗಳನ್ನು, ಸುಭದ್ರ, ಕೃಷ್ಣ, ಬಲರಾಮನ ಮೂರ್ತಿಗಳನ್ನು ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್ಗಳಲ್ಲಿ ನಡೆಸ್ತಾ ಇದ್ದೇವೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಆರಂಭ ಆಯಿತು 67ನೇ ಇಸ್ವಿನಲ್ಲಿ ಒಂದು ರಥಯಾತ್ರೆ. ಆಮೇಲೆ ಲಂಡನ್ನಲ್ಲಿ ಟ್ರಿಫಾಲ್ಗಾರ್ ಚೌಕದಲ್ಲಿ ರಥಯಾತ್ರೆ. ಹೀಗೆ ರಥಯಾತ್ರೆಗಳನ್ನು ಮಾಡ್ತಾ ಇದ್ದೇವೆ ಅಂತ ಕೂಡ ಅಲ್ಲಿದ್ದ ಜನರಿಗೆ ತುಂಬಾ ದಿಗ್ಭ್ರಮೆ ಆಯ್ತು, ಇಷ್ಟೆಲ್ಲ ನಡೆದಿದೆಯೇ ಅಂತ ಅಚ್ಚರಿ ಆಯಿತು. ಆದರೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಈ ಜಗನ್ನಾಥ ಕ್ಷೇತ್ರದಲ್ಲಿ, ಈ ಜಗನ್ನಾಥನ ಸ್ವಕ್ಷೇತ್ರದಲ್ಲಿ ಪುರಿಯಲ್ಲಿ ಏನು ನಡೀತಾ ಇದೆ? ಜಗದೊಡೆಯ ಜಗನ್ನಾಥನನ್ನು ಪುರಿನಾಥನನ್ನಾಗಿ ನೀವು ಮಾಡಿದ್ದೀರಿ, ಒರಿಯನಾಥನನ್ನಾಗಿ ನೀವು ಮಾಡಿದ್ದೀರಿ. ಜಗನ್ನಾಥನ ಶಬ್ದದ ಅರ್ಥವನ್ನು ಗೀತೆಯಲ್ಲಿ ಶ್ರೀಕೃಷ್ಣ ಹೀಗೆ ವಿವರಿಸಿದ್ದಾನೆ,
ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಸೊ ಎಲ್ಲಾ ಯಜ್ಞದಾನ ತಪಸ್ಸುಗಳ ಭೋಕ್ತಾರ ಅವನೇ, ಎಲ್ಲರನ್ನು ನಿಯಂತ್ರಿಸುವವನು ಅವನೇ, ಅವನೇ ಸರ್ವಲೋಕದ ಒಡೆಯ. ಆದರೆ ಸರ್ವಲೌಕಿಕ ನಾಥನನ್ನ ಸರ್ವರಿಗೂ ದರ್ಶನ ಮಾಡಿಸುವ ಆ ಭಾಗ್ಯ ನೀವು ಏಕೆ ಕರುಣಿಸ್ತಾ ಇಲ್ಲ? ಸ್ವತಃ ಚೈತನ್ಯ ಮಹಾಪ್ರಭುಗಳೇ ಹೇಳಿದ್ದಾರೆ, ಪೃಥ್ವೀಚ ಆಚೆ ಆಚೆ ಯಥಾ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ಹೈಬೆ ಮೋರ ನಾಮ. ಜಗತ್ತಿನ ಎಲ್ಲ ಪಟ್ಟಣಗಳಲ್ಲೂ ಹಳ್ಳಿಗಳಲ್ಲಿಯೂ ನನ್ನ ನಾಮ ಹರಡುವುದು. ಹೀಗೆಂದ ಮೇಲೆ ಜಗತ್ತಿನ ಭಕ್ತರೆಲ್ಲರೂ ಜಗನ್ನಾಥನ ಅವರಿಗೆ ಜಗನ್ನಾಥನ ಶ್ರೀದ್ವಾರ ತೆಗೆಯಬೇಕಲ್ವೇ? ಅಂದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ ಒಬ್ರು, ಆದರೆ ಮ್ಲೇಚ್ಛರು ದೇವಾಲಯಕ್ಕೆ ಪ್ರವೇಶ ಮಾಡಿದ್ರೆ ದೇವಾಲಯ ಅಪವಿತ್ರಗೊಳ್ಳುವುದಿಲ್ಲವೇ? ಪ್ರಭುಪಾದರ ವಿಚಾರಗಳೊಂದಿಗೆ ಸಹಮತಿ ಇಲ್ಲದಿದ್ದ ಒಬ್ಬ ಸಭಿಕ ನಡುವೆ ಮುಖ್ಯವಾದ ಪ್ರಶ್ನೆ ಹಾಕಿದ್ದ. ಪ್ರಭುಪಾದರು ಹೇಳ್ತಾರೆ, ನಾನು ಜಗತ್ತಿನ ಎಲ್ಲರಿಗೂ ಪ್ರವೇಶ ಇರಬೇಕು ಅಂತ ಹೇಳುವಾಗ ಯವನರು, ಮ್ಲೇಚ್ಛರು, ವಿಗ್ರಹ ಭಂಜಕರು, ಧರ್ಮ ವಿರೋಧಿಗಳನ್ನು ಇವರನ್ನ ಸೇರಿಸಿಲ್ಲ. ಅಂತವರು ಖಂಡಿತ ಪ್ರವೇಶ ಮಾಡಬಾರದು. ಆದರೆ ಭಕ್ತರಿಗೆ ಏಕೆ ಪ್ರವೇಶ ಕೊಡಬಾರದು? ಮತ್ತೆ ಅವರಿಗೆ ಪ್ರಶ್ನೆ ಮಾಡ್ತಾರೆ, ಮ್ಲೇಚ್ಛರು ಹೇಗೆ ಭಕ್ತರಾಗ್ತಾರೆ? ಪ್ರಭುಪಾದರ ಉತ್ತರ ಹೇಳ್ತಾರೆ, ಆಗ್ತಾರೆ, ಆಗಿದ್ದಾರೆ. ಇಸ್ಕಾನ್ ಭಕ್ತರತ್ತ ನೋಡಿ ಅವರು ಕೃಷ್ಣ ಭಕ್ತರಾಗಿದ್ದಾರೆ. ಸಸ್ಯಾಹಾರಿಗಳು, ಸದಾಚಾರಿಗಳು ಆಗಿ ಕೃಷ್ಣನ ಸೇವೆಯಲ್ಲಿ ತಲ್ಲೀನರಾಗಿರುವ ಅವರಿಗೆ ಪ್ರವೇಶ ದೊರೆಯಬೇಕು. ಈ ಕುರಿತು ದೇವಸ್ಥಾನದ ಆಡಳಿತ ವರ್ಗ ಪುನರ್ಚಿಂತನೆ ನಡೆಸಬೇಕು ಅಂತ ಅವರು ಮುಂದುವರಿದು ಹೇಳ್ತಾರೆ. ವೈಷ್ಣವ ದೀಕ್ಷೆ ಸ್ವೀಕರಿಸಿದವರೆಲ್ಲರೂ ವೈಷ್ಣವರಾಗ್ತಾರೆ. ಹರಿದಾಸ್ ಥಾಕೂರರು ದೀಕ್ಷೆ ಪಡೆಯುವ ಮುಂಚೆ ಅವರು ಮುಸಲ್ಮಾನರಾಗಿರಲಿಲ್ಲವೇ? ತಮ್ಮ ಹಿಂದಿನ ಮತ, ಜಾತಿ, ಪಂಥ, ರಾಷ್ಟ್ರಗಳನ್ನು ತ್ಯಜಿಸಿ ಕೇವಲ ವೈಷ್ಣವ ಮಾತ್ರರಾಗ್ತಾರೆ. ಸೊ ವೈಷ್ಣವರಿಗೆ ಅಪಚಾರ ಮಾಡುವುದನ್ನ ಚೈತನ್ಯ ಮಹಾಪ್ರಭುಗಳು ಉಗ್ರವಾಗಿ ಖಂಡಿಸಿದ್ದಾರೆ. ವಿದೇಶಿ ಮೂಲದವರಾದರೇನೋ ವೈಷ್ಣವ ದೀಕ್ಷೆ ಪಡೆದ ಮೇಲೆ ವೈಷ್ಣವರೇ ತಾನೇ, ಅವರಿಗೂ ದೇವಾಲಯದಲ್ಲಿ ಜಗನ್ನಾಥನ ದರ್ಶನ ಅವಕಾಶ ದೊರೆಯಬೇಕಾಗಿದ್ದು ನ್ಯಾಯ ಎಂದವರು ಬಹಳ ತರ್ಕಬದ್ಧವಾಗಿ ತಮ್ಮ ವಿಚಾರವನ್ನ ಅಲ್ಲಿ ಮಂಡಿಸ್ತಾರೆ. ಆಮೇಲೆ ಇಸ್ಕಾನ್ ಮೇಲೆ ಕೋರ್ಟ್ ಕೇಸ್ ಆಗ್ತೆ. ಯಾಕೆ ಈ ತರ ಆಗತ್ತೆ ಅಂದ್ರೆ, ಅವರು ಅಂದ್ರೆ ಯುವಕ ಯುವತಿಯರನ್ನ ಅವರು ಇಸ್ಕಾನ್ ಅವರು ಇದನ್ನ ಮಾಡ್ತಾರೆ, ಅವರನ್ನ ಬ್ರೈನ್ ವಾಶ್ ಮಾಡ್ತಾರೆ, ಸ್ವತಂತ್ರ ಚಿಂತನಾ ಶಕ್ತಿಯನ್ನೇ ಕಳೆದುಕೊಳ್ಳುವ ಹಾಗೆ ಮಾಡಿ ಕೇವಲ ಯಂತ್ರಗಳ ತರ ಮಾಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಆರೋಪ ಹಾಕಿದ್ರು. ಸೊ ಹಾಗಾಗಿ ಈಗ ಅದು ಕೋರ್ಟಿನಲ್ಲಿ ಕೇಸ್ ನಡೀತಾ ಇತ್ತು ನ್ಯೂಯಾರ್ಕ್ ಅಲ್ಲಿ. ಪ್ರಭುಪಾದರು ಹೇಳ್ತಾರೆ, ಇಸ್ಕಾನ್ ಸೇರುವವರೆಲ್ಲ ಮಕ್ಕಳಿದ್ದ ಹಾಗೆ, ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ಬೆಳೆಸುವ ಕೆಲಸ ತಂದೆಯದು. ಸೊ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಇಚ್ಛೆ ಇರೋದಿಲ್ಲ, ಅವರು ಆಟ ಆಡ್ಕೊಂಡು ಕಾಲ ಕಳಲಿಕ್ಕೆ ಬಯಸುತ್ತಾರೆ. ಅವರನ್ನ ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ, ಅವರು ತುಂಡಾಡಿಗಳಾಗ್ತಾರೆ, ಸಮಾಜ ಕಂಟಕರಾಗ್ತಾರೆ, ನಿಷ್ಪ್ರಯೋಜಕರಾಗ್ತಾರೆ, ದುಷ್ಟರಾಗ್ತಾರೆ. ಹಾಗೆ ಮಾಡೋದು ಜವಾಬ್ದಾರಿ ಹಾಗೆ ಆಗಲಿಕ್ಕೆ ಬಿಡಬಾರ್ದಲ್ವಾ? ಅದು ತಂದೆಯ ಜವಾಬ್ದಾರಿ. ಸೊ ತಂದೆ ಜವಾಬ್ದಾರಿಯಿಂದ ಮಾಡದೆ ಹೋದ್ರೆ ಅವನು ಕರ್ತವ್ಯಚ್ಯುತ. ಈಗ ಅಮೆರಿಕದಲ್ಲಿ ಆಗ್ತಾ ಇರೋದಾದ್ರೂ ಅದೇ, ಏನು ಹಿಪ್ಪಿಗಳು ಯಾಕೆ ಹುಟ್ಕೊಂಡಿದ್ದಾರೆ? ಚಿಕ್ಕ ವಯಸ್ಸಿನವರೇ ಮಾರಿಜ್ವಾನ, ಡ್ರಗ್ಸ್, ಮದ್ಯ ಇದನ್ನೆಲ್ಲ ಸೇವಿಸಿ ಜೀವನವನ್ನ ಅವರು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಯಾಕೆ ಈ ತರ ಆಗ್ತಾ ಇದೆ? ವಿಕೃತ ಕಾಮಿಗಳು, ಅನೈತಿಕ ಲೈಂಗಿಕ ಆಸಕ್ತರು ಆಗಿ ಪಶುಗಳಂತೆ ಅವರು ಸಮಾಜ ಬಾಹಿರವಾಗಿ ಜೀವನ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ? ಚಿಕ್ಕಂದಿನಲ್ಲಿ ಅವರ ತಂದೆ ತಾಯಿಗಳು ಸರಿಯಾಗಿ ಬೆಳೆಸೋದು ತಂದೆ ಅಲ್ಲವೇ? ಅದಕ್ಕೆ ಹೇಳ್ತಾನೆ. ಸೊ ಅದಕ್ಕೆ ಅವರ ಶಿಷ್ಯರು ಹೇಳ್ತಾರೆ, ಹೌದು ಗುರುದೇವ, ಆದರೆ ಅವರ ಜೀವನಗಳ ಮೇಲೆ ಇಸ್ಕಾನಿಗೆ ಏನ್ ಹಕ್ಕಿದೆ ಅಂತ ಜನ ಕೇಳ್ತಾರೆ. ಪ್ರಭುಪಾದರು ಹೇಳ್ತಾರೆ, ಅವರೇ ಒಪ್ಪಿ ಇಸ್ಕಾನ್ ಸದಸ್ಯರಾಗಿದ್ದಾರೆ ಅಂದ ಮೇಲೆ ಅವರ ಜವಾಬ್ದಾರಿ ಇಸ್ಕಾನಿದು. ಅವರು ಇಸ್ಕಾನಿಗೆ ಬಂದ ಮೇಲೆ, ಅವ್ರು ಒಪ್ಕೊಂಡು ಬಂದ ಮೇಲೆ ಇಸ್ಕಾನಿನ ಜವಾಬ್ದಾರಿ ಆಗತ್ತೆ. ಅದು ಇಸ್ಕಾನ್ ಜವಾಬ್ದಾರಿ ಅಂದ್ರೆ ತಂದೆ ಜವಾಬ್ದಾರಿ, ಅವರನ್ನ ಸರಿಯಾದ ದಾರಿಯಲ್ಲಿ ತರೋದು. ಇಸ್ಕಾನು ಹೊಣೆಗೇಡಿ ತಂದೆ ಅಲ್ಲ, ಅದು ತುಂಬಾ ರೆಸ್ಪಾನ್ಸಿಬಲ್ ತಂದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಅಧಿಕಾರ ಕೊಟ್ಟವ್ರು ಯಾರು ನಿಮಗೆ ಅಂತ ಹೇಳ್ತಾರೆ ವಿರೋಧಿಗಳು. ಅವರೇ ಸಾಕ್ಷಾತ್ ಭಗವಂತನೇ, ಈ ಶ್ರೀಕೃಷ್ಣನೇ ಕೊಟ್ಟಿದ್ದಾನೆ ಅಂತ ಅವ್ರಿಗೆ ಹೇಳಿ ಅಂತ ಹೇಳ್ತಾರೆ. ಇವರ ಜವಾಬ್ದಾರಿಯನ್ನ ಯಾರು ಕೊಟ್ಟಿದ್ದಾರೆ? ಭಗವಾನ್ ಶ್ರೀಕೃಷ್ಣ ಕೊಟ್ಟಿದ್ದಾರೆ. ಅವರು ಕೃಷ್ಣನನ್ನು ಒಪ್ಪೋದಿಲ್ವಲ್ಲ ಅಂತ ಶಿಷ್ಯ ಹೇಳ್ತಾನೆ. ಅದು ಒಪ್ಪಿಸುವುದು ನಿಮ್ಮ ಕೆಲಸ, ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ತುಂಬಾ ಅವರು ಹೇಳ್ತಾರೆ, ಅಲ್ಲಿ ಏನಾಗಿತ್ತು ಅಂದ್ರೆ, ಆ ಇಸ್ಕಾನ್ ಮೇಲೆ ಕೋರ್ಟ್ ಕೇಸ್ ಆದಾಗ ಅಲ್ಲಿ ಕೆಲವರು ಸುಳ್ಳು ಸಾಕ್ಷ್ಯಗಳನ್ನ ಸಿದ್ಧ ಮಾಡಿದ್ರು. ಒಬ್ಬಿಬ್ಬರು ಇಸ್ಕಾನ್ ಯುವಕರ ತಂದೆ ತಾಯಿಯನ್ನು ಖರೀದಿ ಮಾಡಿ ಅವರನ್ನ ಸಾಕ್ಷಿಗಳನ್ನಾಗಿ, ವಾದಿಗಳನ್ನಾಗಿ ಮಾಡಿದ್ರು. ಸೊ ಹಾಗಾಗಿ ಈ ರೀತಿಯಾಗಿ ಅಲ್ಲಿ ನಡೀತಾ ಇತ್ತು. ಅಂದ್ರೆ
ಅಲ್ಲಿಗೆ ಅವರಿಗೆ ಡಿಪ್ರೋಗ್ರಾಮರ್ಸ್ ಅಂತ ಹೇಳ್ತಾರೆ. ಡಿಪ್ರೋಗ್ರಾಮರ್ಸ್ ಅಂತ ಹೇಳಿದ ಒಂದು ಇದಿತ್ತು, ಒಂದು ಕೆಲವರು ಸಂಘ ಇತ್ತು. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಈಗ ಒಮ್ಮೊಮ್ಮೆ ಅವ್ರನ್ನ ಅಂದ್ರೆ ಯಾರು ಇಲ್ಲಿ ಇಸ್ಕಾನಿಗಿದ್ದಾರೆ ಅವ್ರನ್ನ ಅಪಹರಣ ಮಾಡ್ಕೊಂಡು ಹೋಗ್ಬಿಡ್ತಿದ್ರಂತೆ. ಅಲ್ಲಿ ಒಂದು ವಿಮಾನ ನಿಲ್ದಾಣದಲ್ಲಿ ಒಬ್ಬ ಒಂದು ಶಿಷ್ಯ, ಇಸ್ಕಾನ್ನಲ್ಲಿ ಪ್ರಭುಪಾದರ ಶಿಷ್ಯೆಯನ್ನು ಹಠಾತ್ ಆಗಿ ಅಪಹರಿಸಿಕೊಂಡು ಪ್ರೋಗ್ರಾಮರ್ಸ್ ಅವಳನ್ನು ಅರಿಜೋನದಲ್ಲಿ ಅಲ್ಲಿ ಒಂದು ಮನೋಚಿಕಿತ್ಸಾ ಕೇಂದ್ರದಲ್ಲಿ ಸೇರಿಸಿದ್ರು. ಅಂದ್ರೆ ಶಿಷ್ಯರಿಗಳಿಗ ಇಂಥ ಅವರ ಪ್ರಭುಪಾದರ ಶಿಷ್ಯರಿಗಳಿಗೆಲ್ಲ ಈ ತರ ಆಗಿದೆ. ಸೊ ಅವಳ ತಂದೆ ತಾಯಿ ಅವಳನ್ನು 30 ದಿನಗಳ ಕಾಲ ಪರೀಕ್ಷೆಗೆ ಒಳಪಡಿಸಲು ತಮಗೆ ಅನುಮತಿ ನೀಡಬೇಕೆಂದು ಕೋರ್ಟಿಗೆ ಅಹವಾಲು ಸಲ್ಲಿಸಿ ಒಪ್ಪಿಗೆಯನ್ನು ಪಡೆದರು. ಪ್ರಭುಪಾದರು ಕೇಳ್ತಾರೆ, ಈ ಎಲ್ಲ ವಿರೋಧಿಗಳು ಯಾರು? ಕೆಲವರು ಕ್ರಿಶ್ಚಿಯನ್ರು ಮತ್ತೆ ಕೆಲವರು ಜೂ ಸಮುದಾಯದವರು ಅಂತ ಹೇಳ್ತಾರೆ. ಈ ಎರಡೂ ಗುಂಪುಗಳಿಗೂ ನಮ್ಮ ಈ ಕೃಷ್ಣ ಪ್ರಜ್ಞಾ ಆಂದೋಲನ ಬೆಳೀತಿರುವುದು ಅವರಿಗೆ ಕಣ್ಣಿಗೆ ಇದಾಗಿದೆ, ಕೆಸರಾಗಿದೆ. ಕ್ರಿಶ್ಚಿಯನ್ರ ಚರ್ಚ್ಗಳು ಹಾಳುಬಿದ್ದು ಕಟ್ಟಡ ಆಗ್ತಾ ಇದೆ, ಕಾಗೆ ಗೂಗೆಗಳ ಆವಾಸ ಸ್ಥಾನವಾಗಿದೆ. ನಾವು ಆ ಚರ್ಚ್ಗಳನ್ನೇ ಕೊಂಡು ನಮ್ಮ ದೇವಾಲಯವನ್ನು ಸ್ಥಾಪಿಸ್ತಾ ಇರೋದು ಆ ಜನರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅವರಿಗೆ ತಮ್ಮ ಮತಾವಲಂಬಿಗಳು ಕೃಷ್ಣನ ಆಶ್ರಮಕ್ಕೆ ಬರ್ತಾ ಇರೋದು ಈರ್ಷೆಯನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳ್ತಾರೆ. ಪ್ರಭುಪಾದರು ಹೇಳ್ತಾರೆ, ಇದು ಅನ್ಯಾಯ, ಇದು ಅನೀತಿ. ನಾವು ಅಮೆರಿಕದ ಕಾನೂನನ್ನು ಮೀರಿ ನಾವೇನು ನಡ್ಕೊಳ್ಳಿಲ್ಲ. ನಮಗೆ ಅದು ಈ ಅವಕಾಶ ನೀಡಿರೋದ್ರಿಂದ ನಾವಿಷ್ಟು ಬೆಳಿಲಿಕ್ಕೆ ಅದು ಸಾಧ್ಯವಾಯಿತು ಅಂತ ಹೇಳಿದರು. ಹೀಗೆ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಪ್ರಜ್ಞಾ ಆಂದೋಲನದ ಜನ ಸರ್ಕಾರವನ್ನೇ ವಶಪಡ್ಕೊಳ್ತಾರೆ ಅಂತ ಪ್ರಭುಪಾದರಿಗೆ ಶಿಷ್ಯರು ಹೇಳಿದ್ರು. ಕೆಲವರು ಅವರು ಈಗ ಈ ಕೃಷ್ಣ ಪ್ರಜ್ಞಾ ಆಂದೋಲನ ಜನ ಇಷ್ಟು ಮುಂದುವರೆದಿದ್ದಾರೆ, ಅಮೆರಿಕದ ಸರ್ಕಾರವನ್ನೇ ವಶಪಡ್ಕೊಳ್ಬಹುದು. ಅದಕ್ಕೆ ಪ್ರಭುಪಾದರು ಹೇಳಿದ್ರು, ನಮ್ಮ ವಿರೋಧಿಗಳು ಹೂಡುತ್ತಿರುವ ವಾದವೂ ಅದೇ. ಇಸ್ಕಾನ್ ಪ್ರಬಲ ಸಂಸ್ಥೆ ಎಂದು, ಜಗತ್ತನ್ನೇ ಗೆಲ್ಲುವ ಮಹತ್ವಾಕಾಂಕ್ಷೆ ಎಂದು ಅವರು ಹೇಳುತ್ತಾರೆ. ಸೊ ಹಾಗಾಗಿ ಪ್ರಭುಪಾದರು ಹೇಳ್ತಾರೆ, ಅವರು ಹೇಳುದು ನಿಜವೇ. ನಾವು ಜಗತ್ತನ್ನು ಉದ್ಧರಿಸಲು ಕೃಷ್ಣನ ಸಂದೇಶವನ್ನು ಬಿತ್ತರಿಸುತ್ತಿದ್ದೇವೆ. ನಮ್ಮ ಗುರಿಯು ಸರ್ವಂ ಕೃಷ್ಣಮಯಂ ಜಗತ್, ಇದೇ ತಾನೇ ಅಂತ ಹೇಳಿದರು. ಇದು ಕೃಷ್ಣ ಮತ್ತು ರಾಕ್ಷಸರ ನಡುವಿನ ಸಮರ. ಹಿಂದೆ ಎಷ್ಟೋ ರಾಕ್ಷಸರ ಜೊತೆ ಕೃಷ್ಣ ಇದನ್ನ ಮಾಡಿದ್ದಾನೆ. ತುಂಬಾ ಕೃಷ್ಣ ಯುದ್ಧಗಳನ್ನೆಲ್ಲ, ಅಂದ್ರೆ ಕೃಷ್ಣ ಅವ್ರನ್ನೆಲ್ಲ ಕೊಂದಿದ್ದಾನೆ ರಾಕ್ಷಸರನ್ನ. ಕಂಸ, ಚಾಣೂರ ಎಷ್ಟು ಜನ ಹೋರಾಡ್ಲಿಲ್ಲ ಕೃಷ್ಣನ ಜೊತೆ ಅಂತ ಹೇಳ್ತಾರೆ. ಶಿಶು ಕೃಷ್ಣನನ್ನು ಕೊಲ್ಲಲಿಕ್ಕೆ ಪೂತನಿ ಬಂದ್ಲು. ಸೊ ಹೀಗೆಲ್ಲ ಎಲ್ಲರೂ ಬಂದ್ರು. ನೀವೆಲ್ಲರೂ ಅಂದ್ರೆ ಪ್ರಹ್ಲಾದನ ರಕ್ಷಿಸ್ಲಿಕ್ಕಾಗಿ ನರಸಿಂಹಾವತಾರ ಮಾಡ್ಬೇಕಾಯ್ತು. ಸೊ ಹಾಗಾಗಿ ಕೃಷ್ಣ ಪರಮಾತ್ಮಲ್ಲಿ ಭರವಸೆ ಇಟ್ಕೊಂಡು ನೀವು ಹರೇ ಕೃಷ್ಣ ಎಂದು ಜಯಘೋಷದೊಂದಿಗೆ ಸಮರದಲ್ಲಿ ನೀವು ಸೆಣಸಾಡಿ. ನಮ್ಮ ಸಹಾಯಕ್ಕೆ ನರಸಿಂಹನೇ ಬರ್ತಾನೆ, ನಾವು ವಿಜಯಶಾಲಿಗಳಾಗ್ತೇವೆ ಮತ್ತು ಇಲ್ಲಿ ಕೋರ್ಟಲ್ಲಿ ನಾವು ಗೆದ್ದು ಆಮೇಲೆ ವಿಜಯೋತ್ಸವ ಆಚರಿಸೋಣ ಅಂತ ಹೇಳ್ತಾರೆ. ಯಾವುದಕ್ಕೂ ನೀವು ಹೆದರಬಾರದು ಅಂತ ಹೇಳ್ತಾನೆ. ಯಾಕೆಂದ್ರೆ ಪ್ರಭುಪಾದರ ಕೃಷ್ಣನಿಷ್ಠೆ ಅಂತಹುದು, ಅವ್ರು ಯಾವುದಕ್ಕೂ ಹೆದರೋದಿಲ್ಲ. ಗಿರಿ ಪರ್ವತಗಳೇ ಅಡ್ಡ ಬಂದಿದ್ರು, ಸಮುದ್ರ ರಾಜನೇ ಅಪ್ಪಳಿಸಲು ಬಂದರೂ ಅವರು ಹೆದರುತ್ತಿರ್ಲಿಲ್ಲ. ಹರೇ ಕೃಷ್ಣ ಎನ್ನಿ ಹೋರಾಡಿ ಎಂಬುದು ಅವರ ಸಮರ ಘೋಷ. ಆಮೇಲೆ ಹೇಳ್ತಾ ಇದ್ರು ಅವರು, ಅಂದ್ರೆ ಈ ಯುದ್ಧದಲ್ಲಿ ಮಡಿದ್ರೆ ಸ್ವರ್ಗ, ಜಯಿಸಿದ್ರೆ ಭೂಮಂಡಲದ ಅಧಿಪತ್ಯ ಅಂತ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿರ್ತಾನೆ. ಸೊ ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹಿಂ ತಸ್ಮಾತ್ ಉತ್ತಿಷ್ಟ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಸೊ ಹಾಗಾಗಿ ಬದುಕಿರುವಾಗ ಕೃಷ್ಣ ಸೇವೆ, ಸತ್ತರೂ ಕೃಷ್ಣನಿಗಾಗಿ ಬದುಕಿದೆವೆಂಬುದು ಮುಂದಿನ ಪೀಳಿಗೆಗೆ ನೆನೆದು ನಮ್ಮನ್ನು ಕೀರ್ತಿಸುತ್ತದೆ. ಆಗಲೂ ನಾವು ಜೀವಂತ ಬದುಕಿದ್ದಾಗ ಇಲ್ಲಿ ಕೃಷ್ಣ ಕೈಂಕರ್ಯ, ಸತ್ತ ಮೇಲೆ ಅಲ್ಲಿ ಕೃಷ್ಣ ಸಾಮೀಪ್ಯ. ಹರೇ ಕೃಷ್ಣ ಎನ್ನುತ್ತಾ ಹೋರಾಡುವುದೇ ನಮ್ಮ ಕಾಯಕ ಅಂತ ಹೇಳ್ತಾರೆ. ಆಮೇಲೆ ಅವರು ಒಂದು ನ್ಯೂಯಾರ್ಕ್ ಇದರಲ್ಲಿ ಅವರು ಗೆದ್ರು, ಅವರಿಗೆ ಗೆದ್ರು. ಅದರಲ್ಲಿ ಮತ್ತೆ ಹೇಳ್ತಾರೆ, ಇದರಲ್ಲಿ ಅವರ ಶಿಷ್ಯರು, ಅವರದ್ದು ಸಂಭಾಷಣೆ, ಕ್ವಶನ್ಗಳು ನಡೀತಾ ಇತ್ತು. ಶಿಷ್ಯರು ಕೇಳ್ತಾರೆ, ನಮ್ಮನ್ನು ಮಿದುಳು ತೊಳೆಯುವವರು ಎಂದು ಹೆಸರಿಸಿ ತೀವ್ರ ದಾಳಿ ನಡೆಸಿರುವ ಈ ಡಿಪ್ರೋಗ್ರಾಮರ್ಸ್ ನಿಜಕ್ಕೂ ನನ್ನ ನಿದ್ದೆ ಕೆಡಿಸಿದ್ದಾರೆ ಅಂತ ಶಿಷ್ಯ ಹೇಳಿದ. ನಮ್ಮದು, ಪ್ರಭುಪಾದರು ಉತ್ತರ ಹೇಳ್ತಾರೆ, ನಮ್ಮದು ಮಿದುಳು ತೊಳೆಯುವ ಕೆಲಸ ಅಲ್ಲದಿರುವಾಗ ಚಿಂತೆ ಯಾಕೆ ಪಡಬೇಕು? ನಾವು ಮಿದುಳು ತೊಳೆಯುತ್ತಿಲ್ಲ, ನಾವು ಮಿದುಳಿಲ್ಲದವರಿಗೆ ಮಿದುಳು ಜೋಡಿಸುತ್ತಿದ್ದೇವೆ. ಅಂದ್ರೆ ನಾವು ಮೆದುಳು ತೊಳೆತಾ ಇಲ್ಲ, ಅವ್ರಿಗೆ ಯಾರಿಗ್ ಬ್ರೇನ್ ಇಲ್ಲ, ಬ್ರೇನ್ ನಮ್ಮ ಒಳಗೆ ಹಾಕ್ತಾ ಇದ್ದೇವೆ ಅಂತ ಹೇಳ್ತಾನೆ. ಆದರೆ ನಮ್ಮ ವಿರೋಧಿಗಳಿಗೆ ಮಿದುಳೇ ಇಲ್ಲವಲ್ಲ, ಮೆದುಳು ಇದ್ದವರಿಗೆ
ಅದನ್ನು ತೊಳೆಯುವ ಪ್ರಶ್ನೆ ಬರುತ್ತದೆ. ಅದು ಇಲ್ಲದೆ ಇರುವವರಿಗೆ ಏನ್ ಮಾಡ್ಬೇಕು? ಅಲ್ಲಿದ್ದವರೆಲ್ಲರೂ ಪಕ್ಕನೆ ನಕ್ಕರು, ಎಲ್ಲರೂ ನಗಾಡಿದ್ರಂತೆ, ಅಷ್ಟು ಹಾಸ್ಯವಾಗಿ ಮಾತಾಡ್ತಾರೆ. ಆದಿಕೇಶವ ನಮ್ಮ ವಿರೋಧಿಗಳಿಗೆ ಹೇಳು, ನಿಮಗೆ ಮಿದುಳು ಎಂಬುದೇ ಇಲ್ಲ, ನಿಮ್ಮ ಮಿದುಳು ತೊಳೆಯುವುದಾದ್ರೂ ಹೇಗೆ ಸಾಧ್ಯ? ನಿಮಗೆ ಜೀವನದ ಅರ್ಥವೇ ಗೊತ್ತಿಲ್ಲ. ಪ್ರಾಣಿಗಳಂತೆ ಆಹಾರ ನಿದ್ರಾ ಭಯಮೈಥುನಗಳಲ್ಲಿ ಜೀವ ಸವಿಸುತ್ತಿರುವವರು ನೀವು. ನಿಮ್ಮ ಮಿದುಳನ್ನು ಹೇಗೆ ತೊಳೆಯಲು ಸಾಧ್ಯ? ನಮಗೆ ನಿಮ್ಮಲ್ಲಿ ಬಹುದೊಡ್ಡ ವಿಜ್ಞಾನಿಗಳು ತತ್ವಜ್ಞಾನಿಗಳು ಇರುತ್ತಾರೆ ಅಂತ ಹೇಳ್ತೀರಿ. ಆದರೂ ಅಣುಬಾಂಬನ್ನು ತಯಾರಿಸುವುದರಲ್ಲಿ ನಿಮ್ಮ ವಿಜ್ಞಾನ ಯಶಸ್ವಿಯಾಗಿದೆಯೇ ಹೊರತು ಬ್ರಹ್ಮಜ್ಞಾನವನ್ನು ಅರಿಯುವುದರಲ್ಲಿ ಎಷ್ಟು ಸಾಧಿಸಿದೆ? ಹಾಗಾಗಿ ಮೊದಲು ನಿಮ್ಮಲ್ಲಿ ಮಿದುಳು ಇದೆ ಎಂಬುದನ್ನು ನೀವು ಸಾಬೀತು ಮಾಡಿ, ಆಮೇಲೆ ಅದನ್ನು ತೊಳೆಯುವ ಕೆಲಸದ ಬಗ್ಗೆ ಮಾತನಾಡಿ. ನಾವು ನಿಮ್ಮ ಅರ್ಥದಲ್ಲಿ ಮಿದುಳು ತೊಳೆಯುತ್ತಿಲ್ಲ, ಮೆದುಳನ್ನು ಕೊಡ್ತಾ ಇದ್ದೇವೆ. ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಆಮೇಲೆ ಒಂದು ಲೇಖನ ಬರೆದು, ಈ ರೀತಿಯ ಅಂಶದ ಮೇಲೆ ಒಂದು ಲೇಖನ ಬರೆದು ಕೋರ್ಟಿಗೆ ಸಲ್ಲಿಸು ಅಂತ ಹೇಳ್ತಾರೆ. ಅವರಿಗೆ ಆತ್ಮಜ್ಞಾನದ ಅರಿವು ಉಂಟಾಗಬೇಕು, ಅದನ್ನು ಉಂಟು ಮಾಡೋದೇ ನಮ್ಮ ಕೆಲಸ ಅಂತ ಪ್ರಭುಪಾದರು ಹೇಳಿದ್ರು. ಪ್ರಭುಪಾದರ ಚಾಟಿ ಏಟಿನಂತ ಮಾತುಗಳಿಂದ ಒಂದು ಶಿಷ್ಯರುಗಳೆಲ್ಲ ಅಂದ್ರೆ ತುಂಬಾ ಇದಾಗ್ತಿದ್ರು, ಅಂದ್ರೆ ಉತ್ತೇಜನ ಕೊಡ್ತಿದ್ರು. ಆಮೇಲೆ ಒಬ್ಬವನು ಹೇಳ್ತಾನೆ ಶಿಷ್ಯ, ಈ ವಾದ ಎಲ್ಲ ನಮ್ಮ ತಲೆಗೆ ಹತ್ತುವುದಿಲ್ಲ ಎನ್ನುತ್ತಾರೆ ನಮ್ಮ ವಿರೋಧಿಗಳು. ಅರೆ, ಪ್ರಭುಪಾದರು ಹೇಳ್ತಾರೆ, ನಿಮ್ಮ ತಲೆಗೆ ಹತ್ತುವುದಿಲ್ಲ ಅಂದ್ರೆ ನಿಮ್ಮ ತಲೆ ಒಳಗೆ ಜೇಡಿ ಮಣ್ಣು ತುಂಬಿಕೊಂಡಿದೆ ಎಂದಾಯ್ತಲ್ಲ. ಅಲ್ಲಿದ್ದವರೆಲ್ಲ ತಮ್ಮ ಗುರುಗಳ ಮಾತಿಗೆ ಖುಷಿಪಟ್ಟು ನಗುವಿನ ಮೂಲಕ ಅದನ್ನು ವ್ಯಕ್ತಪಡಿಸಿದರು. ಭಕ್ತನಾದ ಕೂಡಲೇ ತಾನು ಯಾರೆಂಬುದನ್ನು ಮರೆಯುತ್ತಾರೆ. ಭಕ್ತ ಆದ ಕೂಡಲೇ ಎಲ್ಲ ಜನ ಮರ್ತ್ಕೊಂಡ್ಬಿಡ್ತಾರೆ ತಾನು ಯಾರು ಅಂತ. ಆದಿಕೇಶವ ಅವ್ರ ಶಿಷ್ಯ ಕೇಳ್ತಾನೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಭಕ್ತ ಅದಕ್ಕೆ ವಿರುದ್ಧವಾಗಿ ತಾನು ಯಾರೆಂಬುದನ್ನು ತಿಳಿಯುತ್ತಾನೆ ಎಂದು ನನ್ನ ಅಂಬೋಣ. ನೀವೆಂದರೆ ನಿಮ್ಮ ದೇಹವೆಂದು ತಿಳಿದಿದ್ದೀರಿ, ಆದರೆ ಭಕ್ತನಿಗೆ ದೇಹ ನಶ್ವರ, ಆತ್ಮ ಸಾವಿಲ್ಲದ್ದು ಎಂಬ ಅರಿವಿದೆ ಅಂತ ಹೇಳ್ತಾರೆ. ತುಂಬಾ ಅವರದ್ದೆಲ್ಲ ಈ ತರ ಸಂಭಾಷಣೆಗಳು ನಡೀತಾ ಇತ್ತು. ನೀವು ಕಣ್ಣಿಂದ ಏನಾದ್ರೂ ನೋಡಿದ್ದೀರಾ ಅಂತ ಕೇಳ್ತಾರೆ. ಅದು ಆತ್ಮವನ್ನ, ಅದು ಹೊರಕಣ್ಣಿಗೆ ಕಾಣೋದಿಲ್ಲ, ಒಳಕಣ್ಣಿಗೆ ಕಾಣುತ್ತದೆ. ಪ್ರಭುಪಾದರು ಹೇಳ್ತಾರೆ, ಮನುಷ್ಯನಿಗೆ ಒಂದು ಒಳಕಣ್ಣು ಇದೆ, ಅದನ್ನು ನೀವು ಬೆಳೆಸಿಕೊಳ್ಳಿ, ನಿಮಗೂ ಆತ್ಮದ ಅರಿವಾಗುತ್ತದೆ. ಸಹಸ್ರಾರು ವರ್ಷಗಳ ಹಿಂದೆ ನಮ್ಮವರು ಈ ಪ್ರಶ್ನೆ ಬಿಡಿಸಿದ್ದಾರೆ. ಇದು ಬುದ್ಧಿಗೆ ಹೊಳೆಯುವುದಿಲ್ಲ, ಅನುಭವಕ್ಕೆ ಬರುವುದು, ಓದಿನಿಂದ ತಿಳಿಯುವುದಿಲ್ಲ, ಸಂಸ್ಕಾರದಿಂದ ಪಡೆಯುವುದು, ಒಣಚರ್ಚೆಯಿಂದ ಅರಿಯುವುದಲ್ಲ. ಪರಬ್ರಹ್ಮ ಸ್ವರೂಪಿ ಗುರುವಿನಿಂದ ಗಳಿಸುವುದು ಈ ಆತ್ಮಜ್ಞಾನ. ಅದನ್ನು ಪಡೆಯುವುದಕ್ಕಾಗಿ ನಮ್ಮ ಜೊತೆ ಬನ್ನಿ ಎಂದು ನಿಮ್ಮ ಬಾಗಿಲಿಗೆ ಬಂದು ನಾವು ಹೇಳ್ತಾ ಇರೋದು ಅಂತ ಹೇಳ್ತಾರೆ. ನಿಮ್ಮದೇನೋ ಸ್ವಾರ್ಥ ಇದೆ ಇದರಲ್ಲಿ, ಒಂದು ರೀತಿಯ ದುಡ್ಡು ಮಾಡುವ ದಂಧೆ ನಿಮ್ಮದು ಅಂತ ಕೆಲವರು ದೋಷಾರೋಪಣೆ ಹಾಕ್ತಾರೆ ಅಂತ ಶಿಷ್ಯ ಹೇಳಿದ. ಪ್ರಭುಪಾದರು ಹೇಳ್ತಾರೆ, ಹೌದು, ಸ್ವಾರ್ಥ ಇದೆ. ಅದೇ ಇಡೀ ಜಗತ್ತು ಮನುಕುಲ ಸುಖ ಶಾಂತಿ ಸಮಾಧಾನದಿಂದ ಬಾಳಬೇಕೆಂಬ ಸ್ವಾರ್ಥ ನಮಗಿದೆ. ಮಾನವರೆಲ್ಲರೂ ಆತ್ಮಜ್ಞಾನ ಪಡೆಯಬೇಕೆಂಬ ಸ್ವಾರ್ಥ ಇದೆ. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು ಎಂಬ ಸ್ವಾರ್ಥ. ಈ ಸ್ವಾರ್ಥದಿಂದಾಗಿ ನನ್ನ 80ನೇ ವಯಸ್ಸಿನ ಮುಪ್ಪಿನಲ್ಲಿಯೂ ನನ್ನ ಸಂಸಾರವನ್ನು ತೊರೆದು ನಿಮ್ಮಂಥವರನ್ನು ಕಟ್ಟಿಕೊಂಡು ಜಗತ್ ಸಂಸಾರ ರಚಿಸಿಕೊಂಡು ಹೆಣಗಾಡುತ್ತಿರುವುದು. ನನ್ನ ಆಸ್ತಿಪಾಸ್ತಿ ಏನು, ನನ್ನ ಬಳಿ ಇರುವ ಐಶ್ವರ್ಯವೇನು, ನನ್ನ ಶ್ರೀಮಂತಿಕೆ ಏನು ಎಂಬುದು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಡಿಪ್ರೋಗ್ರಾಮರ್ಸು ತಂದೆ ತಾಯಿಯರ ಬಳಸ್ಕೊಂಡು ಮೊಕದ್ದಮೆಗಳನ್ನು ನಡೆಸ್ತಾ ಇದ್ರು ಇಸ್ಕಾನ್ ವಿರುದ್ಧ. ಆಮೇಲೆ ಮತ್ತೊಂದು ಪ್ರಶ್ನೆ ಕೇಳಿದ್ರು ಅವರ ಗುರುಗಳ ಹತ್ರ. ಆಮೇಲೆ ಹೇಳ್ತಾರೆ ಅವರು, ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ತಾಯಿ ತಂದೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಹೇಗೆ ಸಂಸ್ಕಾರ ನೀಡ್ತಾರೆ ಅಂತ. ನಮ್ಮ ಷೋಡಶ ಸಂಸ್ಕಾರಗಳ ಪದ್ಧತಿ ತುಂಬಾ ವೈಜ್ಞಾನಿಕ ಅಂತ ಅವರಿಗೆ ಹೇಳಬೇಕು, ತಂದೆ ಹೇಗಿರಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ಏನು ಹೇಳಿದೆ ಅಂತ ಹೇಳ್ತಾರೆ, ತನ್ನ ಜನಗಳನ್ನು ಹುಟ್ಟು ಸಾವುಗಳೆಂಬ ಕರ್ಮ ಬಂಧನದಿಂದ ಬಿಡಿಸಲಿಲ್ಲ ಎಂದ ಮೇಲೆ ಅಂಥವರು ತಂದೆ ತಾಯಿ ಗುರು ಗಂಡ ದೈವ ಎನ್ನಿಸಿಕೊಳ್ಳಲು ಯೋಗ್ಯರಲ್ಲ. ಅಂದರೆ ಯಾರು ಕೃಷ್ಣ ಪ್ರಜ್ಞೆ ಕೊಡೋದಿಲ್ಲ ಅವರು ತಂದೆ ಆಗ್ಲಿಕ್ಕೆ ಯೋಗ್ಯ ಇಲ್ಲ. ಯಾರು ಕೃಷ್ಣ ಪ್ರಜ್ಞೆ ತಮ್ಮ ಮಕ್ಕಳಿಗೆ ಕೊಡಲ್ಲ ಅವ್ರ ತಾಯಿ ಆಗ್ಲಿಕ್ಕೆ ಯೋಗ್ಯ ಅಲ್ಲ. ಯಾರು ಕೃಷ್ಣ ಪ್ರಜ್ಞೆ ತಮ್ಮ ಶಿಷ್ಯರಿಗೆ ಕೊಡಲ್ಲ ಅವರಿಗೆ ಗುರು ಆಗ್ಲಿಕ್ಕೆ ಯೋಗ್ಯ ಇಲ್ಲ.
ಯಾರು ಕೃಷ್ಣ ಪ್ರಜ್ಞೆ ತಮ್ಮ ಹೆಂಡತಿ ಕೊಡಲ್ಲ, ಅವ್ರ ಗಂಡ ಆಗ್ಲಿಕ್ಕೆ ಯೋಗ್ಯ ಇಲ್ಲ. ಇದು ನಮ್ಮ ಇದರಲ್ಲಿ ನಮ್ಮ ಒಂದು ಶಾಸ್ತ್ರಗಳಲ್ಲಿ ಹೇಳಿದೆ, ಇದು ಭಾಗವತದಲ್ಲಿ ಇದೆ. ಸೊ ಹಾಗಾಗಿ ಹೇಳ್ತಾರೆ, ತುಂಬಾ ಪ್ರಭುಪಾದರು ತಮ್ಮ ಶಿಷ್ಯರಿಗೆ ತುಂಬಾ ಈ ತರ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಿದ್ರು. ಅವ್ರು ಹೇಳಿದ್ರು, ಈ ತರ ಈ ಒಂದು ಮೊಕದ್ದಮೆ ಅದು ಕೋರ್ಟ್ ಕೇಸ್ ನಡೀಲಿ, ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ಅದರ ಪಾಡಿಗೆ ಅದು ನಡೀಲಿ, ಸಮರ್ಥವಾಗಿ ವಾದ ಮಂಡಿಸಿ ನಾವೇ ಗೆಲ್ಲುತ್ತೇವೆ ಅಂತ ಹೇಳ್ತಾರೆ. ಯಾವ ಕ್ಷಣದಲ್ಲೂ ನೀನು ಒಬ್ಬಂಟಿಗ ಅಂತ ಚಿಂತಿಸಬೇಡ, ಕೃಷ್ಣ ನಮ್ಮೊಂದಿಗಿಲ್ಲವೇ, ಎತ್ತರ ಕೃಷ್ಣ ತತ್ರ ಜಯ, ನಮ್ ಜೊತೆ ಕೃಷ್ಣ ಯಾವಾಗ್ಲೂ ಇದ್ದಾನೆ, ಕೃಷ್ಣ ಇರೋದ್ರಿಂದ ನಮಗೆ ಜಯ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಯ್ತು ಅಂದ್ರೆ ಇಸ್ಕಾನ್ ಪರವಾಗಿ ಅವರು ತೀರ್ಮಾನ ಬಂತು ಕೋರ್ಟಿಂದ. ಏನಂದ್ರೆ ಸಕಾರಾತ್ಮಕವಾದ ಉತ್ತರ ನ್ಯಾಯಾಲಯ ಹೇಳ್ತದೆ. ನ್ಯಾಯಮೂರ್ತಿ ಏನ್ ಹೇಳ್ತಾರೆ, ಹರೇ ಕೃಷ್ಣ ಚಳುವಳಿಯು ಇಂಡಿಯಾದಲ್ಲಿ ಬೇರುಗಳುಳ್ಳ ಸಾವಿರಾರು ವರ್ಷಗಳ ಹಿಂದಿನ ಒಂದು ಪ್ರಾಮಾಣಿಕ ಧರ್ಮವಾಗಿದೆ. ಈ ಚಳುವಳಿಯ ಅನುಯಾಯಿಗಳಾದ ಮೆರಿಲ್ ಕ್ರಿಶೋವರ್ ಮತ್ತು ಎಡ್ವರ್ಡ್ ಕಾಪಿರೋ ಅವರು ಈ ಧರ್ಮದ ಸಿದ್ಧಾಂತಗಳನ್ನು ಅನುಸರಿಸುವುದು ಸೂಕ್ತವು ಹಾಗೂ ಅದು ಅವರ ಮೂಲಭೂತ ಹಕ್ಕು. ಅವರ ಸೂಕ್ತ ಇದೆ, ಅವರು ಬೇಕಾಗಿದ್ದು ಧರ್ಮವನ್ನ ಅವರು ಆಚರಿಸ್ಲಿಕ್ಕೆ ಅವರಿಗೆ ಹಕ್ಕಿದೆ ಅಂತ ಹೇಳ್ತಾರೆ. ಅದನ್ನು ಯಾರೂ ಕಿತ್ತುಕೊಳ್ಳಲಾಗದು. ಚರ್ಚ್ ಮತ್ತು ರಾಷ್ಟ್ರಗಳು ತಮ್ಮ ಪ್ರತ್ಯೇಕತೆಯನ್ನು ಉಳಿಸಿಕೊಂಡು ಹೋಗಬೇಕು. ನಾವು ಕಾನೂನಿನ ರಾಷ್ಟ್ರವಾಗಬೇಕು ಹೊರತು ವ್ಯಕ್ತಿ ರಾಷ್ಟ್ರವಾಗಬಾರದು ಅಂತ ಅಲ್ಲಿ ನ್ಯಾಯಾಲಯ ತೀರ್ಪು ಕೊಡುತ್ತೆ. ನ್ಯೂಯಾರ್ಕಿನ ನ್ಯಾಯಾಲಯ ಏನು ತಪ್ಪಿಲ್ಲ, ಯಾರು ಯಾವುದನ್ನು ಬೇಕಾದ್ರೂ ಅವರು ಆರಿಸ್ಕೊಂಡು ಅವರು ತಮ್ಮ ಒಂದು ಇದನ್ನ ಧರ್ಮವನ್ನ ಅವರು ಯಾವ ಧರ್ಮವನ್ನಾದ್ರೂ ಪಾಲಿಸಬಹುದು ಅಂತ ಹೇಳ್ತಾರೆ. ಪ್ರಭುಪಾದರಿಗೆ ತುಂಬಾ ಸಂತೋಷವಾಯಿತು. ಅದು ಅವರು ಭೇಷ್ ಎಂದು ಉದ್ಗರಿಸಿದರು. ಮತ್ತೆ ಮಿಕ್ಕವರೆಲ್ಲರೂ ಚಪ್ಪಾಳೆ ತಟ್ಟಿ ಹರ್ಷೋದ್ಗಾರ ಮಾಡಿದರು. ನ್ಯಾಯಮೂರ್ತಿಗಳು ತಮ್ಮ ತೀರ್ಪನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಪ್ರಭುಪಾದರು ಎಂಥ ಐತಿಹಾಸಿಕ ತೀರ್ಪು. ಆದ್ದರಿಂದಲೇ ನಾನು ಅಮೆರಿಕದ ಜನರನ್ನ ಮೆಚ್ಚುವುದು. ಇಲ್ಲಿ ನಾಗರಿಕತೆ ಸ್ವತಂತ್ರ ನಿಜ ರೂಪದಲ್ಲಿದೆ. ಧಾರ್ಮಿಕ ಸ್ವಾತಂತ್ರ್ಯವನ್ನು ಅಮೆರಿಕ ಸಂವಿಧಾನ ಎಲ್ಲರಿಗೂ ನೀಡಿದೆ. ಇದನ್ನೇ ನಾವು ರಷ್ಯಾದಲ್ಲೋ ಬೇರಾವ ಕಮ್ಯುನಿಸ್ಟ್ ದೇಶದಲ್ಲೋ ಇಸ್ಲಾಮಿ ದೇಶದಲ್ಲೋ ಇದನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದಲೇ 12 ವರ್ಷಗಳ ಹಿಂದೆ ಕೃಷ್ಣ ಪ್ರಜ್ಞೆಯನ್ನು ಜಗತ್ತಿನಾದ್ಯಂತ ಪಸರಿಸಲು ಮೊದಲ ರಾಷ್ಟ್ರವನ್ನಾಗಿ ಅಮೆರಿಕವನ್ನು ಆಯ್ಕೆ ಮಾಡಿಕೊಂಡಿದ್ದು. ಅಂದು ನಾನು ಏಕಾಕಿ ಪುಸ್ತಕಗಳನ್ನು ಹೊತ್ತುಕೊಂಡು ಬೀದಿ ಅಲೆದೆ. ಸಿಕ್ಕ ಯುವಕ ಯುವತಿಯರಿಗೆ ಕೃಷ್ಣ ಪ್ರಜ್ಞೆಯ ಬಗ್ಗೆ ತಿಳಿ ಹೇಳಿದೆ. ಹಾಳು ಸುರಿಯುತ್ತಿದ್ದ ಕಟ್ಟಡಗಳಲ್ಲಿ ನೆಲೆಸಿದೆ. ಆದರೆ ಎಲ್ಲೇ ಇರಲಿ ಹೇಗೆ ಇರಲಿ ಹರೇ ಕೃಷ್ಣ ಮಂತ್ರವನ್ನು ಪಠಿಸುತ್ತಿದ್ದೆ, ದುಡಿಯುತ್ತಿದ್ದೆ. ಮೊದಲು ಇಲ್ಲಿ ಯಾರೂ ನನ್ನನ್ನು ಗುರುತಿಸಲಿಲ್ಲ, ಲಕ್ಷ್ಯಕ್ಕೆ ತೆಗೆದುಕೊಳ್ಳಲಿಲ್ಲ. ಅದೆಷ್ಟು ವಿರೋಧಗಳನ್ನು ಅಡ್ಡಿ ಆತಂಕಗಳನ್ನು ಏಕಾಏಕಿಯಾಗಿ ಎದುರಿಸಬೇಕಾಗಿ ಬಂತು. ಆದರೆ ಕೃಷ್ಣನ ಕೃಪೆ, ಅವನೇ ನನಗೆ ಆಸರೆ, ಅವನೇ ನನಗೆ ಧೈರ್ಯ ನೀಡಿದ. ನಿಧಾನವಾಗಿ ಒಬ್ಬೊಬ್ಬರಾಗಿ ಅಮೆರಿಕನ್ ಯುವಕ ಯುವತಿಯರು ನನ್ನ ಬಳಿ ಬಂದರು, ಕೃಷ್ಣನನ್ನು ಸ್ವೀಕರಿಸಿದರು. ನಮ್ಮ ಚಳುವಳಿ ಬೃಹತ್ತಾಗಿ ಬೆಳೆಯಿತು. ಮೊನ್ನೆ ನೋಡಿ 350 ಮಂದಿ ವಿದೇಶಿ ಭಕ್ತರು ಮಾಯಾಪುರಕ್ಕೆ ಬಂದರು. ನನ್ನ ಪ್ರಯತ್ನಗಳಿಗೆ ಶಿಖರಪ್ರಾಯವಾಗಿ ಇಂದು ನ್ಯೂಯಾರ್ಕ್ ಉಚ್ಚ ನ್ಯಾಯಾಲಯ ತೀರ್ಪನ್ನು ನೀಡಿ ಕೃಷ್ಣ ಚಳುವಳಿ ಎಂಬುದು ಪ್ರಾಚೀನ ಭಾರತದ ಒಂದು ಧರ್ಮ ಎಂದು ಹೇಳಿ ತೀರ್ಪು ನೀಡಿ ಎಲ್ಲಾ ವಿರೋಧಿಗಳ ಬಾಯಿ ಮುಚ್ಚಿಸಿದೆ. ಅಲ್ಲಿನ ನ್ಯಾಯಮೂರ್ತಿಗಳು ನಿಜವಾದ ನ್ಯಾಯ ದೇವತೆಯೇ ಸರಿ. ಅವರಿಗೊಂದು ಅಭಿನಂದನಾ ಪತ್ರ ತಿಳಿಸು ತಮಾಲ ಕೃಷ್ಣ, ನೀವು ತಿಳಿಸು, ಲೆಟರ್ ಬರಿ ಅಂತ ಹೇಳ್ತಾರೆ. ನೀವು ನ್ಯಾಯಯುತ ತೀರ್ಪು ನೀಡಿ ಕಾನೂನನ್ನು ಎತ್ತಿ ಹಿಡಿದಿದ್ದೀರಿ, ಅಭಿನಂದನೆಗಳು. ಭಗವಂತನು ನಿಮಗೆ ಮಂಗಳವನ್ನು ಉಂಟು ಮಾಡಲಿ, ಪರಮಾತ್ಮನ ಸೇವೆಗಾಗಿ ನಿಡುಗಾಲ ಬಾಳಿರಿ ಎಂದು ಸಂದೇಶ ಕಳುಹಿಸಿದರು. ಈಗ ಪ್ರಭುಪಾದ ಮೀಟ್ಸ್ ರಾಮ್ ಜೇಠ್ಮಲಾನಿ ನೋಡೋಣ. ಪ್ರಭುಪಾದರು ರಾಮ್ ಜೇಠ್ಮಲಾನಿಯನ್ನು ಸಂದರ್ಶಿಸಿದ್ದು ಏನಾಯ್ತು, ಅವರು ಮುಂಬೈಯಲ್ಲಿ ರಾಮ್ ಜೇಠ್ಮಲಾನಿ ತುಂಬಾ ಪ್ರಸಿದ್ಧ ವಕೀಲರು. ಅವರು ಏನಾಗಿತ್ತು ಅಂತಂದ್ರೆ ಲೋಕಸಭಾ ಸದಸ್ಯರು ಕೂಡ ಆಗಿದ್ರು. ಸೊ ಹಾಗಾಗಿ ಅವರು ವಿಶ್ವವಿಖ್ಯಾತ ವಕೀಲರು. ಸೊ ಅವರು ಏನ್ ಮಾಡಿದ್ರು ಅಂತಂದ್ರೆ ಜುಹು ದೇವಸ್ಥಾನದ ನಿವಾಸಕ್ಕೆ ರಾಮ್ ಜೇಠ್ಮಲಾನಿ ಬಂದ್ರು. ಪ್ರಭುಪಾದರು ಆ ಒಂದು ನಿವಾಸ ಸ್ಥಾನಕ್ಕೆ ಬಂದ್ರು. ಅಷ್ಟೇ ಅವರು ಲೋಕಸಭೆಯಲ್ಲಿ ಒಂದು ಗೆದ್ದಿದ್ರು. ಹಾಗಾಗಿ ಅವರು ಹೇಳಿದ್ರು, ಪ್ರಭುಪಾದರು ಸಂತೋಷ. ಏನ್ ಹೇಳ್ತಾರೆ ಅವರು, ಧರ್ಮದ ಕೆಲಸ ಮಾಡುವವರಿಗೆ ಸದಾ ಕೃಷ್ಣ ಕಟಾಕ್ಷ ದೊರಕುತ್ತೆ. ಅವರಿಗೆ ಅವ್ರು ಭೇಟಿ ಮಾಡಿ ಧನ್ಯವಾದ ಹೇಳಲಿಕ್ಕೆ ಬಂದಿದ್ರು. ಅದಕ್ಕೆ ಪ್ರಭುಪಾದರು ಹೇಳಿದ್ರು, ಯಾರು
ಧರ್ಮದ ಕೆಲಸ ಮಾಡ್ತಾರೆ ಅವರಿಗೆ ಕೃಷ್ಣನ ಕೃಪೆ ಸಿಕ್ಕತ್ತೆ ಅಂತ ಹೇಳ್ತಾರೆ. ಅವಕ್ಕೆ ಜೇಠ್ಮಲಾನಿ ಹೇಳ್ತಾರೆ, ಗುರುಜಿ ನನಗೆ ಇಲ್ಲಿ ನನ್ಗೆ ಏನ್ ಕಾಡ್ತಾ ಇದೆ ಅಂದ್ರೆ ಇಲ್ಲಿ ನಮ್ಮ ಕೊಳಚೆ ಪ್ರದೇಶದ ನಿವಾಸಿಗಳು ಅವರ ಜೀವನ ದುರ್ಭರ, ಅವರಿಗಾಗಿ ಏನಾದ್ರೂ ಮಾಡ್ಬೇಕು ಅಂತ ಮಾಡಿದ್ದೇನೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ ನಮ್ಮ ಮಾರ್ಗವೇ ಸೂಕ್ತ ಅಂತ ಹೇಳ್ತಾರೆ. ಆ ಚೈತನ್ಯ ಮಹಾಪ್ರಭುಗಳು ತೋರಿಸಿದ ಮಾರ್ಗ ಅದು ಶ್ರೇಷ್ಠ. ಹರಿಜನರನ್ನು ಉದ್ಧರಿಸುವ ಕೆಲಸವನ್ನು ಈ ಮೂಲಕ ಸುಲಭವಾಗಿ ಮಾಡಬಹುದು. ಅದಕ್ಕೆ ಹೇಳ್ತಾರೆ ಹರೇ ಕೃಷ್ಣ ಚಳುವಳಿಯನ ಅಂತ ಕೇಳ್ತಾರೆ ಜೇಠ್ಮಲಾನಿ. ಸ್ವಲ್ಪ ನಿಲ್ಲಿ, ಅದನ್ನು ನಾನು ಪ್ರಾರಂಭಿಸಲಿಲ್ಲ. ಚೈತನ್ಯ ಮಹಾಪ್ರಭುಗಳು ಮತ್ತು ನಿತ್ಯಾನಂದ ಪ್ರಭುಗಳ ಈ ಚಳುವಳಿ ಅವರು ಮಾಡಿದ್ದಾರೆ. ಪ್ರತ್ಯೇಕವಾಗಿ ಉಳಿದಿರುವ ಹರಿಜನರನ್ನು, ಕೊಳಚೆ ಪ್ರದೇಶದ ನಿವಾಸಿಗಳನ್ನು ಆತ್ಮೀಯವಾಗಿ ಕರೆದು ಅವರಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಉಪದೇಶ ಮಾಡಿ ನಮ್ಮೊಂದಿಗೆ ಕರೆದೊಯ್ದರೆ ನಿಮ್ಮ ಸಮಸ್ಯೆ ಬಹುಮಟ್ಟಿಗೆ ಉದ್ಧಾರ ಆಗತ್ತೆ. ಸೊ ಅವರಿಗೆ ಸೌಲಭ್ಯಗಳನ್ನು ಕಲ್ಪಿಸುವ ಆರ್ಥಿಕ ಅನುಕೂಲ ನೀವು ಮಾಡಬಹುದು. ಅಂದ್ರೆ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ರಾಜಕೀಯದಲ್ಲಿ ನೀವು ಇದರಲ್ಲಿ ಇದ್ದೀರಿ, ಒಂದು ಪೊಸಿಷನ್ ಸ್ಥಾನದಲ್ಲಿ ಇದ್ದೀರಿ, ಜನರಿಗೆ ನೀವು ಆರ್ಥಿಕ ಅನುಕೂಲ ಮಾಡಬಹುದು. ಆದರೆ ಅವರಿಗೆ ನೀವು ಆತ್ಮ ಉದ್ಧಾರ ಮಾಡ್ಲಿಕ್ಕೆ ಹರೇ ಕೃಷ್ಣ ಮಹಾಮಂತ್ರವಂತ ಇದನ್ನ ಚಳುವಳಿಯಲ್ಲಿ ಅವರನ್ನ ತಕೋಬೇಕು ನೀವು ಅಂತ ಹೇಳ್ತಾರೆ. ಆಮೇಲೆ ಅದೇನೋ ಸರಿ, ಜೇಠ್ಮಲಾನಿಯವರಿಗೆ ಏನೋ ಸಂದೇಹ ಇದ್ದಂಗಿತ್ತು ಅಂತ ಹೇಳ್ತಾರೆ. ನನ್ನ ಮಾತಿಗೆ ನಾನೇನು ಸಾಕ್ಷಿ ಬೇಕಾ, ನೀವು ವಕೀಲರಲ್ವಾ, ನಿಮಗೆ ಸಾಕ್ಷಿ ಕೊಡ್ಬೇಕಾ ಅಂತ ತುಂಬಾ ತಮಾಷೆ ಮಾಡ್ತಾರೆ ಪ್ರಭುಪಾದರು. ಹಾಗಾಗಿ ಇಲ್ಲಿ ಹೇಳ್ತಾರೆ, 500 ವರ್ಷಗಳ ಹಿಂದೆ ಜಗಾಯಿ ಮದಾಯಿ ಎಂಬ ಪಾತಕಿಗಳನ್ನು ಹರೇ ಕೃಷ್ಣ ಚಳುವಳಿಗೆ ರಕ್ಷಿಸಿದೆ. ನರೋತ್ತಮ ದಾಸ ಥಾಕೂರರು ಅದನ್ನ ತಮ್ಮ ಹಾಡಲ್ಲಿ ದಾಖಲಿಸಿದ್ದಾರೆ. ಈಗ ಕುಡುಕರು, ವ್ಯಭಿಚಾರಿಗಳು ತಮ್ಮ ಕೆಟ್ಟ ಮಾರ್ಗಗಳನ್ನು ಬಿಟ್ಟು ಸಾತ್ವಿಕ ಜೀವನವನ್ನು ಸ್ವೀಕರಿಸುವ ಸಾವಿರಾರು ಸಾಕ್ಷಿಗಳನ್ನ ನಾನು ನಿಮ್ಮ ಮುಂದೆ ತಂದು ನಿಲ್ಲಿಸ್ತೇನೆ. ಯಾಕೆಂದ್ರೆ ಅಮೆರಿಕ, ಫ್ರಾನ್ಸ್, ಪಾಶ್ಚಾತ್ಯ ದೇಶಗಳ ಬಹುಪಾಲು ಜನ ಭಕ್ತರು ಇದೇ ತರ ಇದ್ದವರೇ. ಅವರು ಕೃಷ್ಣ ಪ್ರಜ್ಞೆಗೆ ಬಂದರೆ ಉಚ್ಚ ನೀಚ, ಬಡವ ಬಲ್ಲಿದ, ನಗರವಾಸಿ, ಗ್ರಾಮವಾಸಿ, ಕೊಳಚೆ ಪ್ರದೇಶವಾಸಿ ಈ ಎಲ್ಲ ಭೇದ ಭಾವ ಹೊರಟೋಗ್ಬಿಡುತ್ತೆ. ಅದನ್ನ ನಾವು ಈಗಲೂ ಸಾಧಿಸಿ ತೋರಿಸ್ತಾ ಇದ್ದೇವೆ. ಹಾಗಾಗಿ ಮನುಷ್ಯನನ್ನ ಯಾರನ್ನೇ ಆಗಲಿ ಅವರ ಜಾತಿ ಯಾವುದೆಂದು ಕೇಳಿ ಅದರಿಂದ ಬರುವ ಉತ್ತರ ಒಂದೇ, ನಿಮಗೆ ಅದು ಸಾಕ್ಷ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಅದ್ಭುತ. ಹಂಗಂದ್ರೆ ನಾನು ಜೇಠ್ಮಲಾನಿಗೆ ಒಂದ್ ರೀತಿ ಏನಾಗುತ್ತೆ ಅಂದ್ರೆ, ಅವರದ್ದು ಒಂದ್ ರೀತಿ ಚಿಕಿತ್ಸಕ ಬುದ್ಧಿ, ಅವರದ್ದು ಒಂದ್ ರೀತಿ ತುಂಬಾ ಚುರುಕು ಬುದ್ಧಿ, ಬಲು ಚುರುಕು ಬುದ್ಧಿ ರಾಮ್ ಜೇಠ್ಮಲಾನಿ. ಸಾಮಾಜಿಕ ಸೇವೆ ಭಗವದ್ಗೀತೆಯಲ್ಲಿ ಯಾಕೆ ಒತ್ತು ಕೊಡುವುದಿಲ್ಲ ಅಂತ ಕೇಳ್ತಾರೆ. ಅರೇ ಪ್ರಭುಪಾದರು ಹೇಳ್ತಾರೆ, ಭಗವದ್ಗೀತೆ ಸಮಾಜ ಸೇವೆಯ ಕೈಪಿಡಿ ಅಲ್ಲ, ಅದು ಎಲ್ಲೋ ಹೋಗಿ ನೀವ್ ಏನೋ ಕೇಳಿದ್ರೆ ಸಿಕ್ಕತ್ತಾ, ನೀವು ಬಾಳೆ ತೋಟಕ್ಕೆ ಹೋಗಿ ಮಾವಿನ ಹಣ್ಣು ಅಂತ ಬೇಕು ಅಂದ್ರೆ ಸಿಕ್ಕತ್ತಾ ಅಂತ ಕೇಳ್ತಾರೆ. ಭಗವದ್ಗೀತೆ ಮನುಷ್ಯನನ್ನ ಉದ್ಧರಿಸಲು ಇರುವ ಮಹಾನ್ ಗ್ರಂಥ. ಅಲ್ಲಿನ ಉಪದೇಶವನ್ನು ಅರ್ಥ ಮಾಡಿಕೊಂಡ್ರೆ ಸೇವೆಯ ಪ್ರಸ್ತಾವವು ಬರುತ್ತೆ. ಆದರೆ ಭಗವದ್ಗೀತೆ ಮಾನವನ ಸಮಗ್ರ ಜೀವನವನ್ನು ಉತ್ತಮಪಡಿಸಿಕೊಳ್ಳುವ ಕೃಷ್ಣ ನೀಡಿದ ಉಪದೇಶದ ಸಾರ ಸರ್ವಸ್ವ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಹೇಗೆ ಪ್ರಾಯೋಗಿಕವಾಗಿ ಅದನ್ನ ಮಾಡ್ಕೊಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಭಗವದ್ಗೀತೆ ಸರಿ ಓದಿಲ್ಲ ಅಂತ ಹೇಳ್ತಾರೆ. ನೀವು ಭಗವದ್ಗೀತೆಯನ್ನ ಕೇವಲ ಕಾದಂಬರಿ ಅಥವಾ ಕಗ್ಗ ಓದಿದಂತೆ ನೀವು ಓದಿದರೆ ಅದು ಅರ್ಥ ಆಗಲ್ಲ, ಅದು ವ್ಯರ್ಥವಾಗಿ ಹೋಗುತ್ತೆ. ನೀವು ಭಕ್ತಿ ಮತ್ತು ಶ್ರದ್ಧೆಗಳಿಂದ ಅರ್ಥವನ್ನು ಅರಿಯುವ ದೃಷ್ಟಿಯಿಂದ ಓದಬೇಕು. ನೀವಿನ್ನೂ ಅದನ್ನ ಸರಿಯಾಗಿ ಓದಿಲ್ಲ. ಅದು ಒಂದು ಜ್ಞಾನದ ಗಣಿ, ಅದನ್ನು ಗುರುಪರಂಪರೆಯ ಮೂಲಕ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೊಮ್ಮೆ ಓದ್ತೇನೆ ನಾನು ಅದನ್ನ. ಅಂದ್ರೆ ಅವರು ಏನ್ ಹೇಳ್ತಾರೆ ಅಂದ್ರೆ, ನೀವು ಭಗವದ್ಗೀತೆಯನ್ನ ಚೆನ್ನಾಗಿ ಅದನ್ನ ಓದಬೇಕು, ಭಕ್ತಿ ಶ್ರದ್ಧೆಯಿಂದ ಓದಬೇಕು ಮತ್ತು ಜನರಿಗೆ ಕೃಷ್ಣ ಪ್ರಜ್ಞೆಯನ್ನ ನೀವು ಅವರಿಗೆ ಕೊಡಬೇಕು. ನೀವು ಆರ್ಥಿಕದ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ ಅವ್ರ ಉದ್ಧಾರನ. ಯಾಕಂದ್ರೆ ರಾಜಕೀಯ ವ್ಯಕ್ತಿ, ಮಂತ್ರಿ, ಅದು ಲೋಕಸಭಾ ಸದಸ್ಯ, ನಿಮಗದು ಮಾಡಬಹುದು ಅಂತ ಇಲ್ಲಿ ಇವರೆಲ್ಲ ಹೇಳ್ತಾರೆ. ಈಗ ಶ್ರೀಲ ಪ್ರಭುಪಾದರ ವಿಲ್ ನೋಡೋಣ. ಶ್ರೀಲ ಪ್ರಭುಪಾದರು ಅಂದ್ರೆ 1977 4ನೇ ಜೂನ್ ಅವರು ವಿಲ್ ಅನ್ನು ಬರೆದ್ರು. ಯಾಕೆಂತಂದ್ರೆ ಅವರಿಗೆ ಯಾಕೆಂತಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಾನು ವಿಲ್ ಬರಿಬೇಕು ಅಂತ ಮಾಡಿದ್ದೇನೆ ಅಂತ ಹೇಳ್ತಾರೆ. ಇದರ ಅಗತ್ಯ ಇದೆಯೇ ಅಂತ ಕೇಳ್ತಾರೆ ಶಿಷ್ಯರು. ಹೌದು, ಈಗ ಸೂಕ್ತವಾದ ಸಮಯ ಅಂತ ಹೇಳ್ತಾರೆ.
ಈ ಶ್ರೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ತಾವು ಹರ್ನಿಯಾ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದಾಗ ವಿಲ್ ಮಾಡಿದ್ರು. ಆಮೇಲೆ ಗುರುಗಳು ತಮಗೆ ಚಿಕಿತ್ಸೆ ಬೇಡ ಅಂತ ಹೇಳಿದ್ರು. ವಿಲ್ಲಿನ ಕಾಗದದ ಚೂರು ಹಾಗೆ ಉಳಿದು ಹೋಯಿತು. ಎಷ್ಟೋ ವರ್ಷಗಳ ಅನಂತರ ಮಠದಲ್ಲಿ ತಗಾದೆ ಉಂಟಾದಾಗ ಆ ವಿಲ್ಲು ಉಪಯೋಗಕ್ಕೆ ಬಂತು. ಸೊ ಹಾಗಾಗಿ ನಾನು ವಿಲ್ಲನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಆ ವಿಲ್ಲು ಯಾವಾಗ 4ನೇ ಜೂನು 1977ನೇ ಇಸ್ವಿಯಲ್ಲಿ ಮಾಡಿದ್ದಾರೆ. ಅಲ್ಲಿ ಉಯಿಲಿನ ಘೋಷಣೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಸಂಸ್ಥಾಪನಾಚಾರ್ಯ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಆಸ್ತಿದಾತ ಓಂ ಶ್ರೀ ವಿಷ್ಣುಪಾದ 108 ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಪ್ರಭುಪಾದ ಅವರ ಶಿಷ್ಯ ಮತ್ತು ಪ್ರಸ್ತುತ ವೃಂದಾವನದ ಶ್ರೀಕೃಷ್ಣ ಬಲರಾಮ ದೇವಸ್ಥಾನದಲ್ಲಿ ವಾಸಿಸುತ್ತಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದನಾದ ನಾನು ನನ್ನ ಈ ಕೊನೆಯ ಉಯಿಲನ್ನು ಮಾಡಿರುವೆ. ಆಡಳಿತ ಮಂಡಳಿ ಆಯೋಗವು ಜೆಬಿಸಿ ಇಡೀ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಅಂತಿಮ ನಿರ್ವಾಹಕ ಪ್ರಾಧಿಕಾರ. ಪ್ರತಿಯೊಂದು ಮಂದಿರವು ಇಸ್ಕಾನ್ನ ಆಸ್ತಿಯಾಗಬೇಕು. ಅವು ಮೂರು ಕಾರ್ಯನಿರ್ವಾಹಕ ನಿರ್ದೇಶಕರ ನಿರ್ವಹಣೆಗೆ ಒಳಪಟ್ಟಿರಬೇಕು. ಇಲ್ಲಿ ಈಗ ಪ್ರಸ್ತುತ ಇರುವಾಗೆ ಅದು ಕೂಡ ಆಡಳಿತ ವ್ಯವಸ್ಥೆ ಕಂಟಿನ್ಯೂ ಆಗ್ತಾ ಇರಬೇಕು ಅಂತ ಹೇಳಿದರು. ಆಮೇಲೆ ನಾನು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವನ್ನ ಸೃಷ್ಟಿಸಿದ್ದೇನೆ, ಬೆಳೆಸಿದ್ದೇನೆ, ಸಂಘಟಿಸಿದ್ದೇನೆ. ನಾನು ಇಲ್ಲಿ ಇಚ್ಛಿಸುವುದೇನೆಂದರೆ ಭಾರತದಲ್ಲಿ ಇಸ್ಕಾನ್ ಹೆಸರಿನಲ್ಲಿರುವ ಯಾವ ಸ್ಥಿರ ಆಸ್ತಿಗಳನ್ನು ಎಂದಿಗೂ ಅಡವು ಇಡಬಾರದು, ಅದರ ಮೇಲೆ ಸಾಲ ಪಡಿಬಾರದು, ಮಾರಾಟ ಮಾಡಬಾರದು, ವರ್ಗಾಯಿಸಬಾರದು, ಯಾವುದೇ ರೀತಿಯ ಪ್ರತಿಬಂಧ ಮಾಡಬಾರದು, ವಿಕ್ರಯಿಸಬಾರದು, ಪ್ರತ್ಯೇಕಿಸಬಾರದು. ಈ ಆದೇಶವನ್ನು ಮಾರ್ಪಡಿಸಲಾಗದು. ಆಮೇಲೆ ಹೇಳ್ತಾರೆ, ಭಾರತದ ಹೊರಗಿನ ಆಸ್ತಿಗಳನ್ನು ತಾತ್ವಿಕವಾಗಿ ಎಂದಿಗೂ ಅಡವು ಇಡಬಾರದು, ಅದರ ಮೇಲೆ ಸಾಲ ಮಾಡಬಾರದು, ಮಾರಾಟ ಮಾಡಬಾರದು. ಹೊರಗಿನ ಆಸ್ತಿ ಕೂಡ ಯಾವ ಇಸ್ಕಾನ್ ಆಸ್ತಿಯನ್ನು ಮಾರಾಟ ಮಾಡ್ಲಿಕ್ಕೆ ಬರೋಲ್ಲ, ಅಡವು ಇಡಕ್ ಬರೋಲ್ಲ. ಹಾಗೆ ಮಾಡಿದ್ದಾರೆ ಅವರು ವಿಲ್ಲು. ಯಾವುದೇ ರೀತಿಯ ಪ್ರತಿಬಂಧ ಮಾಡಬಾರದು, ವಿಕ್ರಯಿಸಬಾರದು, ಪ್ರತ್ಯೇಕಿಸಬಾರದು. ಯಾರಿಗಾದ್ರೂ ಏನಾದ್ರೂ ಅಗತ್ಯ ಬಂತು ಅಂದ್ರೆ ಬಿಬಿಸಿ ಸದಸ್ಯರ ಅನುಮತಿ ಪಡೆದು ಅವರು ಅಡವು ಇಡಬಹುದು. ಮತ್ತೆ ಏನ್ ಹೇಳ್ತಾರೆ ಅಂದ್ರೆ, ವಿವಿಧ ಬ್ಯಾಂಕುಗಳಲ್ಲಿ ಎಲ್ಲಾ ಚಾಲ್ತಿ ಮತ್ತೆ ಉಳಿತಾಯ ಲೆಕ್ಕಗಳು, ಸ್ಥಿರ ಠೇವಣಿಗಳು ಅಂದ್ರೆ ಫಿಕ್ಸ್ಡ್ ಡಿಪಾಸಿಟ್ಸು, ಈ ಸೇರಿದಂತೆ ನನ್ನ ಹೆಸರಿನಲ್ಲಿರುವ ಚರ ಮತ್ತು ಸ್ಥಿರ ಆಸ್ತಿಗಳೆಲ್ಲವೂ ಇಸ್ಕಾನಿನ ಆಸ್ತಿಗಳು. ಮತ್ತು ನನ್ನ ಪೂರ್ವಾಶ್ರಮದ ಉತ್ತರಾಧಿಕಾರಿ ಅಥವಾ ಯಾರೇ ಆದರೂ ಈ ಆಸ್ತಿಗಳನ್ನು ಪಡೆಯಲು ಯತ್ನಿಸುವಂತಿಲ್ಲ. ಎಲ್ಲ ಇಸ್ಕಾನಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಆಮೇಲೆ ಈ ಮುಂದೆ ತಿಳಿಸಿರುವುದನ್ನು ಬಿಟ್ಟು ಉಳಿದಂತೆ ಈ ಸದರಿ ಆಸ್ತಿಗಳ ಮೇಲೆ ಅವರಿಗೆ ಯಾವುದೇ ಹಕ್ಕುಗಳಿಲ್ಲ. ವಿವಿಧ ಬ್ಯಾಂಕುಗಳಲ್ಲಿ ನನ್ನ ವೈಯಕ್ತಿಕ ಹೆಸರಿನಲ್ಲಿರುವ ಹಣವನ್ನು ಇಸ್ಕಾನ್ ವೆಚ್ಚಕ್ಕಾಗಿ ಬಳಸಲಾಗುತ್ತಿದ್ದರೂ ಮತ್ತು ಇಸ್ಕಾನಿಗೆ ಸೇರಿದ್ದಾಗಿದ್ದರೂ ನಾನು ನನ್ನ ಹಿಂದಿನ ಕುಟುಂಬದ ಸದಸ್ಯರಿಗೆ 2 ಪುತ್ರರು, 2 ಪುತ್ರಿಯರು ಮತ್ತು ಪತ್ನಿ ತಿಂಗಳಿಗೆ 1,000 ತಲಾ 1,000 ರೂಪಾಯಿ ನೀಡಲೆಂದೇ ನಾನು ಕೆಲವು ಠೇವಣಿಗಳನ್ನು ಇಟ್ಟಿರುವೆ. ನನ್ನ ಹಿಂದಿನ ಕುಟುಂಬದ ಈ ಸದಸ್ಯರ ನಿಧನ ನಂತರ ಈ ವಿಶೇಷ ಠೇವಣಿಗಳು ಇಸ್ಕಾನ್ ಟ್ರಸ್ಟಿನ ಮೂಲ ನಿಧಿಯಾಗುತ್ತೆ. ಅಂದ್ರೆ ಅವರೆಲ್ಲರಿಗೂ 1,000 ಪರ್ ಮಂತ್ ಕೊಡಬೇಕು. ಅವರ ಕಾಲಾವಧಿಯ ನಂತರ ಅದು ಮತ್ತೆ ಇಸ್ಕಾನಿಗೆ ಹೋಗ್ಬೇಕು ಅಂತ ಬರೀತಾರೆ. ನಾನು ಈ ಮೂಲಕ ಗುರು ಕೃಪಾಸ್ವಾಮಿ, ಹೃದಯಾನಂದ ಗೋಸ್ವಾಮಿ, ತಮಾಲ ಕೃಷ್ಣ ಗೋಸ್ವಾಮಿ, ರಾಮೇಶ್ವರ ಸ್ವಾಮಿ, ಗೋಪಾಲ ಕೃಷ್ಣದಾಸ ಅಧಿಕಾರಿ, ಜಯತೀರ್ಥದಾಸ ಅಧಿಕಾರಿ, ಗಿರಿರಾಜದಾಸ ಬ್ರಹ್ಮಚಾರಿ ಅವರನ್ನು ಈ ಉಯಿಲಿನ ಕಾರ್ಯನಿರ್ವಾಹಕರೆಂದು ನೇಮಕ ಮಾಡಿದ್ದೇನೆ ಅಂತ ಹೇಳಿ ಬರೀತಾರೆ. ಮತ್ತು ಪೂರ್ಣ ಪ್ರಜ್ಞೆ ಮತ್ತು ಸ್ವಸ್ಥ ಮನಸ್ಸಿನಿಂದ ಯಾರದೇ ಒತ್ತಾಯ ಇಲ್ಲದೆ, ಬಲಾತ್ಕಾರ ಇಲ್ಲದೆ ನಾನು ಜೂನ್ 4, 1977 ಮಾಡಿದ್ದೇನೆ. ಈಗ ಲಾಸ್ಟ್ ಡೇಸ್ ಆಫ್ ಪ್ರಭುಪಾದರ ಕೊನೆಯ ದಿನಗಳು. ಪ್ರಭುಪಾದರಿಗೆ ಹೇಳ್ತಾರೆ, ನನಗೆ ಏನೋ ಒಂಥರ ಅವ್ರು ಹೇಳ್ಕೊಳ್ತಾರೆ, ಅವ್ರ ಒಂದು ಐಡಿಯಾ ಕೊಡ್ತಾರೆ ತನ್ನ ಕೊನೆಯ ದಿನಗಳ ಬಗ್ಗೆ. ಅದಕ್ಕೆ ಪ್ರಭುಪಾದರು ಶಿಷ್ಯರು ಹೇಳ್ತಾರೆ, ನೀವಿಲ್ಲದಿದ್ದರೆ ನಮ್ಗೆ ಎಲ್ಲಿ ಸಂತೋಷ ಬರುತ್ತೆ ಗುರುದೇವ. ಅವ್ರಿಗೆ ಹೇಳ್ತಾರೆ, ಅಯ್ಯೋ ಮುಗ್ಧರೇ, ನಾನು ಸದಾ ನಿಮ್ಮೊಂದಿಗೆ ಇರುತ್ತೇನೆ. ಶಿಷ್ಯರು ಹೇಳ್ತಾರೆ, ಯಯಾತಿ ತನ್ನ ಮುಪ್ಪನ್ನು ತನ್ನ ಮಗ ಪುರುವಿಗೆ ನೀಡಿ ತಾನು ಯೌವನ ಪಡೆದಿರ್ತಾರೆ, ಹಾಗೆ ನಿಮ್ಮ ಮಕ್ಕಳ ಸಮಾನ ನಾವು ನಮ್ಮ ಒಂದು ಇದನ್ನ ತಕೊಳ್ಳಿ, ನಾವು ಆ ತರ ಮಾಡ್ಲಿಕ್ಕೆ ಸಿದ್ಧ ಹೇಳ್ತಾರೆ. ಬೇಕಾಗಿಲ್ಲ, ಪ್ರಭುಪಾದರು ಹೇಳ್ತಾರೆ, ಹಾಗೇಕೆ ಮಾಡಬೇಕು? ಈ ಚರ್ಮದ ಹೊದಿಕೆಯ ಮೂಳೆ ಮಾಂಸಗಳ ಶರೀರ ಮುಪ್ಪು ಸಾವು ಎಲ್ಲ ಅದಕ್ಕೆ ಈ ದೇಹಕ್ಕೆ ಬರುತ್ತೆ. ಆತ್ಮಕ್ಕೆ ಎಲ್ಲಿ ಸಾವಿದೆ? ಆತ್ಮಕ್ಕೆ ಇಲ್ಲ, ಸಾವಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ನಾನು ಸಾಯೋದಿಲ್ಲ, ನಿಮ್ಮ ಮೂಲಕ ನಾನು ಕೆಲಸ ಮಾಡ್ತೇನೆ. ನೀವೆಲ್ಲ ಕೆಲಸ ಮಾಡಿದ್ರೆ ನಾ ಮಾಡಿದ ಹಾಗೆ. ಈಗ ನಮ್ಮ ಗುರು ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಭೌತಿಕವಾಗಿ ನಮ್ಮ ಜೊತೆ ಇಲ್ಲ, ಆದರೆ
ನಾವು ನೀವು ಮಾಡ್ತಿರೋ ಕೆಲಸದಲ್ಲಿ ಅವರಿದ್ದಾರೆ, ಹಾಗೆ ನೀವು ಮಾಡುವ ಕೆಲಸದಲ್ಲಿ ನಾವಿದ್ದೇವೆ, ನಾನಿರ್ತೇನೆ. ಆದ್ದರಿಂದ ನನಗೆ ಸಾವು ಇಲ್ಲ. ಕೀರ್ತಿಯಸ್ಯ ಸಜೀವತಿ, ಕೀರ್ತಿಗೆ ಭಾಗ್ಯವಾದಂತ ಕಾರ್ಯವನ್ನು ಮಾಡಿದವನು ಉಳಿಯುತ್ತಾನೆ. ಯಾರು ತುಂಬಾ ಕೀರ್ತಿ ಬರ್ತಕ್ಕಂಥ ಕೆಲಸ ಮಾಡಿದ್ರೆ ಅವನು ಯಾವಾಗಲೂ ಉಳಿತಾನೆ, ಜನರ ಮನಸ್ಸಲ್ಲಿ ಅಮರನಾಗ್ತಾನೆ, ಅವನಿಗೆ ಸಾವೇ ಇಲ್ಲ. ಅವರವರ ಕರ್ಮಕ್ಕೆ ತಕ್ಕಂತೆ ದೇಹ ಬದಲಾಗಬಹುದು ಅಷ್ಟೇ, ಸಾವಿಲ್ಲ ಅಂತ ಹೇಳ್ತಾರೆ. ಪ್ರಭುಪಾದರು ಸೇವಿಸಲು ಇಷ್ಟಪಡುತ್ತಿದ್ದ ಔಷಧಿ ಈಗ ಶ್ರೀಕೃಷ್ಣ ನಾಮ ಸಂಕೀರ್ತನೆ. ಅವರ ಕಡೆ ದಿನಗಳಲ್ಲಿ ಸಂಕೀರ್ತನೆ ತುಂಬಾ ಮಾಡ್ತಾ ಇದ್ರು ಅವರ ಶಿಷ್ಯರು. ಆಮೇಲೆ ಹೇಳ್ತಾರೆ, ನೀವು ನಮಗೆ ಬೇಕು ಗುರುದೇವ, ನಮ್ಮೊಂದಿಗೆ ಇದ್ದು ನಮಗೆ ದಾರಿ ತೋರಬೇಕು ಅಂತ ತಮಾಲ ಕೃಷ್ಣ ಗೋಗರೆದ. ತುಂಬಾ ಹೇಳ್ತಾ ಇದ್ರು, ನೀವು ನಮ್ಗೆ ಬೇಕು, ನೀವು ನಮ್ಗೆ ಬೇಕು. ಪ್ರಭುಪಾದರು ಹೇಳ್ತಾರೆ, ನಿಸ್ವಾರ್ಥಿಗಳಾದ ಶುದ್ಧ ಭಕ್ತರು ನೀವು ನನ್ನ ಮೇಲೆ ಇರಿಸಿರುವ ಪ್ರೀತಿ ಗೌರವ ಆದರಗಳಿಗೆ ಎಣೆಯಿಲ್ಲ. ಆದರೂ ನೀವೆಷ್ಟು ಮೊರೆ ಇಟ್ಟರೂ ಕೊನೆಗೆ ಎಲ್ಲವೂ ಶ್ರೀಹರಿಯ ಇಚ್ಛೆ. ಅವನಿಗೆ ತನ್ನದೇ ಆದ ಯೋಜನೆಗಳಿರುತ್ತವೆ. ಯಾರಿಂದ ಎಷ್ಟು ಕೆಲಸ ಮಾಡಿಸಬೇಕು ಎಂಬುದು ಅವನಿಗೆ ಗೊತ್ತು. ಯಾವಾಗ ಯಾರನ್ನು ಹಿಂದಕ್ಕೆ ಕರೆಸಿಕೊಳ್ಳಬೇಕು ಇದು ಅವನಿಗೆ ಗೊತ್ತು. ನಾವು ಶ್ರೀಹರಿಯ ಶರಣಾಗತರಲ್ಲವೇ, ಅವನಿಚ್ಛೆಯಂತೆ ನಡೆಯುವುದೊಂದೇ ನಮ್ಮ ಕೆಲಸ. ಅವನು ಸೂತ್ರಧಾರ, ನಾವು ಸೂತ್ರದ ಬೊಂಬೆಗಳು. ಶಿಷ್ಯರು ಹೇಳ್ತಾರೆ, ಆದ್ರೆ ನಾವು ಮೊರೆ ಇಡಬಹುದಲ್ಲವೇ, ಭಗವಂತನ ಹತ್ರ ಕೇಳಬಹುದಲ್ಲವೇ, ನಿಮ್ಗೆ ಸ್ವಲ್ಪ ದಿವಸ ಇಡು ಅಂತ. ದ್ರೌಪದಿ ಆತರ ಬೇಡ್ಕೊಂಡ್ಲಲ್ವೇ, ಅದೇ ತರ ನಾವು ಬೇಡ್ಕೋಬೇಕು ಅಂತ ಹೇಳ್ತಾರೆ. ಆಮೇಲೆ ಅವರು ಅಮೆರಿಕದಲ್ಲಿದ್ದ ಅವರಿಗೆ ತುಂಬಾ ಹುಷಾರಿಲ್ಲ ಟೈಮಲ್ಲಿ ಅವರು ಋಷಿಕೇಶನಿಗೆ ತಮ್ಮ ಶಿಷ್ಯನಿಗೆ ಹೇಳಿ ಎಲ್ಲರನ್ನು ವೃಂದಾವನಕ್ಕೆ ಕರೆಸ್ಬೇಕು ಅಂತ ಹೇಳ್ತಾರೆ. ಎಲ್ಲರನ್ನು ಕರ್ಸ್ಕೊಳ್ತಾರೆ. ಅದರಲ್ಲಿ ಅವರ ಋಷಿಕೇಶ ಬರ್ತಾನೆ, ಋಷಿಕೇಶ ಅಲ್ಲ ಹರಿಕೇಶ ಬರ್ತಾನೆ. ಅವರು ಪುಸ್ತಕ ಎಲ್ಲ ತಗೊಂಡ್ಬರ್ತಾರೆ. ಪ್ರಭುಪಾದರಿಗೆ ಯಾವ ಪುಸ್ತಕ ಅಂತಂದ್ರೆ ಅವರು ಅವ್ರು ಏನ್ ತರ್ತಾರೆ ಅಂತಂದ್ರೆ ಇವರು ಪ್ರಭುಪಾದ ಬರೆದ ಗ್ರಂಥಗಳನ್ನೆಲ್ಲ ತರ್ತಾರೆ. ಅದಕ್ಕೆ ಹರಿಕೇಶನ ಕೈಯಲ್ಲಿದ್ದ ಗ್ರಂಥಗಳನ್ನು ನೋಡಿ ಒಮ್ಮೆಲೆ ದಿಗ್ಗರೆ ಬೆಳಗಿದ ಪ್ರಭುಪಾದರ ಮುಖ ತುಂಬಾ ಸಂತಸ ಆಯ್ತಂತೆ. ಅವನ ಕೈಯಲ್ಲಿದ್ದ ಪುಸ್ತಕ ನೋಡಿ. ನಡುಗುತ್ತಿದ್ದ ದುರ್ಬಲ ಕೈಗಳಲ್ಲೇ ಒಂದೊಂದೇ ಪುಸ್ತಕಗಳನ್ನು ಕೈಗೆತ್ತಿಕೊಂಡು ನೋಡುತ್ತಾ ಎಷ್ಟು ಆನಂದ ಭರಿತರಾಗಿದ್ದರೆಂದರೆ ಅವರ ಆನಂದ ಬಾಷ್ಪ ಕಟ್ಟೆ ಒಡೆದು ಕಪೋಲಗಳ ಮೇಲೆ ಹರಿಯಲಾರಂಭಿಸಿತು. ಹರಿಕೇಶನನ್ನು ಒಳಕರೆದು ತಲೆಯನ್ನು ಸವರುತ್ತಾ, ಬೇಷ್ ಹರಿಕೇಶ, ನಿನ್ನ ಜೀವನ ಸಾರ್ಥಕ ಆಯಿತು. ಕೃಷ್ಣ ನಿನ್ನನ್ನು ಮೆಚ್ಚುತ್ತಾನೆ. ನನ್ನ ಆಸೆಗಳನ್ನು ಪೂರ್ತಿ ಮಾಡಿದ್ದೀಯಾ. ಅಂದ್ರೆ ಗುರುವು ಶಿಷ್ಯನಿಗೆ ಇಷ್ಟು ಸಂತೋಷದಿಂದ ಹೇಳ್ತಾನೆ, ತನ್ನ ಕೆಲಸ ಎಲ್ಲ ನೀನು ಮಾಡಿದ್ದೀಯಾ ನೀನು ಅಂತ. ಕೃಷ್ಣ ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ಅವನು ಹೇಳ್ತಾನೆ, ಗುರು ಹತ್ರ ಹೇಳ್ತಾನೆ. ಕೃಷ್ಣತ್ರಯಿ 1,20,000, ಶ್ರೀಮದ್ ಭಾಗವತ 2ನೇ ಸ್ಕಂದ 60,000, ಈಶೋಪನಿಷತ್ 10,000 ಇಷ್ಟು ಪ್ರತಿಗಳನ್ನ ಅವನು ಪ್ರಿಂಟ್ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಪ್ರಭುಪಾದರಿಗೆ ತುಂಬಾ ಸಂತೋಷ ಆಯ್ತು. ಬಹಳ ಸಂತೋಷ, ಈಗ ನಮ್ಮ ಪ್ರಕಟಣೆಗಳು ಕೋಟಿ ಸಂಖ್ಯೆಯಲ್ಲಿ ಮಾರಾಟವಾಗುತ್ತಿರುವುದು ಎಂತ ಅದ್ಭುತ ಅಲ್ಲವೇ ಅಂತ ಹೇಳ್ತಾರೆ. ಮತ್ತೆ ಶಿಷ್ಯರ ಹತ್ರ ಒಂದು ವಿಶ್ವಸಂಸ್ಥೆ ಸ್ಥಾಪನೆ ಮಾಡಿ ಅಂತ ಹೇಳ್ತಾರೆ. ಶಿಷ್ಯರು ಹೇಳ್ತಾರೆ, ವಿಶ್ವಸಂಸ್ಥೆ ಇದೆಯಲ್ಲ, ಹಾಗಲ್ಲ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳ ಧ್ವಜದ ಅಡಿಯಲ್ಲಿ ಕೃಷ್ಣ ಪ್ರಜ್ಞೆಯ ವಾತಾವರಣದಲ್ಲಿ ಭಗವದ್ಗೀತೆ ಭಾಗವತಗಳ ನಿರ್ದೇಶನದಲ್ಲಿ ನಡೆಯುವ ವಿಶ್ವಸಂಸ್ಥೆಯೇ ನಿಜವಾದ ವಿಶ್ವಸಂಸ್ಥೆ. ಅಂತಹ ವಿಶ್ವಸಂಸ್ಥೆ ಉಂಟಾದಾಗ ವಿಶ್ವ ಶಾಂತಿ ಸಾಧ್ಯ ಅಂತ ಹೇಳ್ತಾರೆ. ಪ್ರಭುಪಾದರಿಗೆ ರಾತ್ರಿ ಕಡೆ ದಿನಗಳಲ್ಲಿ ರಾತ್ರಿ ನಿದ್ರೆ ಬರ್ತಿರ್ಲಿಲ್ಲ ಅಂತ. ಯಾಕೆಂದ್ರೆ ಅವರಿಗೆ ಒಮ್ಮೆ ಚಿಂತೆ ಆಗ್ತಿತ್ತಂತೆ. ಕೃಷ್ಣ ಪ್ರಜ್ಞಾ ಆಂದೋಲನದ ಭವಿಷ್ಯದ ಚಿಂತೆ, ನನ್ನ ಅನಂತರ ಇದು ಮುಂದುವರಿಯುವುದೋ ಇಲ್ಲವೋ ಎಂಬ ಆತಂಕ. ಹಾಗೇಕೆ ಭಾವಿಸ್ತೀರಿ ಗುರುದೇವ ಅಂತ ಕೇಳ್ತಾರೆ ಶಿಷ್ಯರು. ನಾವೆಲ್ಲರೂ ನೀವು ತೋರಿಸದ ದಾರಿಯಲ್ಲಿ ಪ್ರಾಮಾಣಿಕವಾಗಿ ಸತ್ಯನಿಷ್ಠೆ ಹಾಗೂ ಶುದ್ಧ ಹೃದಯಗಳಿಂದ ಕೃಷ್ಣ ಪ್ರಜ್ಞಾ ತತ್ವಗಳನ್ನು ಕಾಯ ವಾಚ ಮನಸ್ಸ ಆಚರಿಸುವವರಿಗೂ ಯಾವುದೇ ಕುತ್ತು ಬರೋಲ್ಲ ಅಂತ ಅವರ ಶಿಷ್ಯರು ಅವರಿಗೆ ವಾಗ್ದಾನ ಮಾಡ್ತಾರೆ. ಅದಕ್ಕೆ ಪ್ರಭುಪಾದರು ತಮ್ಮ ಜೀವನವನ್ನು ನೆನಪು ಮಾಡ್ಕೊಂಡು ಹೇಳ್ತಾರೆ, ಪ್ರಭುಪಾದರು ಇಸ್ಕಾನ್ನ ಎಲ್ಲ ಅಧಿಕಾರಗಳನ್ನು ಬಿಟ್ಟುಕೊಟ್ಟು ವೈಕುಂಠ ಯಾತ್ರೆಗೆ ಸಿದ್ಧರಾಗಿದ್ದರು. ತಮ್ಮ ಅನಂತರ ಅದಕ್ಕೆ ಏನಾಗುವುದು ಎಂಬ ಚಿಂತೆ ಮಾತ್ರ ಅವರನ್ನು ಬಿಟ್ಟಿರಲಿಲ್ಲ. ಆರಂಭದ ದಿನಗಳಿಂದ ಇಸ್ಕಾನ್ ನಡೆದು ಬಂದ ದಾರಿ ಅವರ ನೆನಪಿನಂಗಳದಲ್ಲಿ ನಿಚ್ಚಳವಾಗಿ ಗೋಚರಿಸುತ್ತಿತ್ತು. ತಾವು ಜನ್ಮದಾರಭ್ಯ ಕೃಷ್ಣನ ಭಕ್ತರೇ. ಪುಟ್ಟ ಶಿಶುವಾಗಿ ಪುಟ್ಟ ರಥ ಮಾಡಿ ಯಾತ್ರೆ ನಡೆಸಿದ್ದು, ಸಂಸಾರಸ್ಥನಾಗಿ ಜೀವನ ಯಾತ್ರೆಗಾಗಿ ಹಲವಾರು ದಂಧೆಗಳನ್ನು ಮಾಡುತ್ತಾ ಹೆಣಗಾಡಿದ್ದು,
ಕೃಷ್ಣನ ಮಹಿಮೆಯನ್ನು ಸಾರಲು ಭಾರತದಲ್ಲಿ ಹಗಲೆನ್ನದೆ ഇരുಳೆನ್ನದೆ ಅಂಡಲದಿದ್ದು, ಮುಂಬಯಿಯ ಬೀದಿ ಬೀದಿಯಲ್ಲಿ ಕಂಡವರ ಮನೆಗಳಿಗೆ ಹೋಗಿ ಶ್ರೀಮದ್ ಭಾಗವತ, ಭಗವದ್ಗೀತೆ, ಕೃಷ್ಣ ಚರಿತ್ರೆಗಳ ಪ್ರಚಾರ ಮಾಡಿದ್ದು, ಭಾರತದಲ್ಲಿ ಇವರ ಪರಿಶ್ರಮಕ್ಕೆ ಕಿಲುಬುಗಾಸಿನ ಬೆಲೆ ಸಿಗದಿದ್ದಾಗ ಗುರು ಮಹಾರಾಜ ಭಕ್ತಿ ಸಿದ್ಧಾಂತರ ಭಕ್ತಿ ವಿನೋದ ಠಾಕೂರರ ಆಶಯ ನೆನಪಿಗೆ ಬಂದು ಅಮೆರಿಕಕ್ಕೆ ತೆರಳಲು ನಿಶ್ಚಯಿಸಿ ಸುಮತಿ ಮೊರಾರ್ಜಿಯವರನ್ನು ಬೇಡಿ ಅವರ ಹಡಗೊಂದರಲ್ಲಿ ನ್ಯೂಯಾರ್ಕ್ ತಲುಪಿದ್ದು. ಆಗ ಕಿಸೆಯಲ್ಲಿ ಇದ್ದಿದ್ದು ಕೇವಲ 40 ರೂಪಾಯಿ. ಅಲ್ಲಿ ಮತ್ತೆ ಬೀದಿ ಬೀದಿ ಅಲೆಯುತ್ತಾ ಪರಿಚಯವಿಲ್ಲದ ದೇಶದಲ್ಲಿ ಹಿಪ್ಪಿಗಳೆಂಬ ಸಮಾಜ ತಿರಸ್ಕೃತ ಯುವಕ ಯುವತಿಯರನ್ನು ಒಟ್ಟು ಸೇರಿಸುತ್ತಾ ಅವರಲ್ಲಿ ಕೃಷ್ಣ ಪ್ರಜ್ಞೆಯ ಬೀಜ ಬಿತ್ತಿ ಪೋಷಿಸಿ ಬೆಳೆಸಿದ್ದು, ಅವರನ್ನೇ ಬಳಸಿಕೊಂಡು ಸಭೆಗಳನ್ನು ಸೇರಿಸಿ ಪ್ರವಚನಗಳನ್ನು ನೀಡುತ್ತಾ ಸಂಕೀರ್ತನ ಕೂಟಗಳನ್ನು, ರಥಯಾತ್ರೆಗಳನ್ನು ಮಾಡುತ್ತಾ ಹಂತ ಹಂತವಾಗಿ ಬೆಳೆದು ಅಮೆರಿಕ, ಕೆನಡಾ, ಇಂಗ್ಲೆಂಡ್, ಫ್ರಾನ್ಸ್, ಆಫ್ರಿಕಾ, ರಷ್ಯಾ, ಇಸ್ಲಾಂ ದೇಶಗಳು ಮುಂತಾದ 100 ಕಡೆ ಕೃಷ್ಣ ಪ್ರಜ್ಞೆಯನ್ನು ಹರಡುತ್ತಾ ಹೋದೆಡೆಗಳಲ್ಲೆಲ್ಲ ಒಟ್ಟು 108 ಕೃಷ್ಣ ದೇವಾಲಯಗಳನ್ನು ಸ್ಥಾಪಿಸಿ ಶಿಸ್ತಿನಿಂದ ಅವು ನಡೆಯುವಂತೆ ಮಾಡಿದ್ದು. ಕೃಷ್ಣ ತನ್ನ ಸೇವೆಯಿಂದ ತೃಪ್ತನಾಗಿ ಇನ್ನು ನಿನ್ನ ಕೆಲಸ ಸಾಕು, ನನ್ನ ಬಳಿಗೆ ಬರಲು ಸಿದ್ಧನಾಗು ಎಂದು ಅಪ್ಪಣೆ ಕೊಡಿಸಿದ್ದರಿಂದ ಈ ಸ್ಥಿತಿ ತಲುಪಿದ್ದು ಅಂತ ಹೇಳಿದ್ರು. ಎಲ್ಲವೂ ಮನಪಟದ ಮೇಲೆ ಹರಿದು ಹೋದ ಮೇಲೆ ಕೊನೆಗೆ ಮನಸ್ಸಿನಲ್ಲಿ ಮಾತ್ರ ಒಂದು ಪ್ರಶ್ನಾರ್ಥಕ ಚಿಹ್ನೆ ನಿಂತು ಬಿಟ್ಟಿತ್ತು, ಈ ಇಸ್ಕಾನಿನ ಗತಿ ಏನಾಗತ್ತೆ ಅಂತ. ಹಾಗಾಗಿ ಏನಾದ್ರೂ ಪರಸ್ಪರ ಕಚ್ಚಾಡ್ಕೊಂಡ್ಬಿಟ್ಟು ಸರ್ವನಾಶ ಆಗತ್ತೆ, ಇದು ಒಂದು ಸುತ ಅವರಿಗೆ ತುಂಬಾ ಚಿಂತೆ ಇದ್ದಿತ್ತು. ಆವಾಗ ಅವರು ಕೃಷ್ಣ ತಮ್ಮ ತುಂಬಾ ಹತ್ತಿರದ ಶಿಷ್ಯರನ್ನು ಕರೆದು ಹೇಳಿದ್ರು, ನೀವು ಅಂದ್ರೆ ಮೆಲುಧ್ವನಿಯಲ್ಲಿ ಹೇಳಿದ್ರು ತಮಾಲ ಕೃಷ್ಣ ಹತ್ರ, ಮುಂದಿನ ಕ್ರಿಯೆಗಳಿಗೆ ಏನ್ ಯೋಚನೆ ಮಾಡಿರುವಿರಿ ಅಂದರೆ ಅರ್ಥವಾಗ್ಲಿಲ್ಲ ಎಂದ ತಮಾಲ ಕೃಷ್ಣ. ನನಗೆ ಕೃಷ್ಣನ ಕರೆ ಬಂದಿರುವುದು ನಿಮಗೆ ತಿಳಿಯಲಿಲ್ಲವೇ? ಶಿಷ್ಯರು ಗದ್ಗದಿತರಾದರು, ಮೌನ ಆವರಿಸಿತು. ಈ ಪ್ರಶ್ನೆಗೆ ಯಾರು ತಾನೇ ಉತ್ತರಿಸಲು ಸಾಧ್ಯ? ಪ್ರಭುಪಾದರು ಹೇಳಿದರು, ನಾನು ಸನ್ಯಾಸಿಯ ಅಂತ್ಯಕ್ರಿಯೆಗಳ ರೀತಿಯೇ ಬೇರೆ, ಅದನ್ನು ತಿಳಿದವರನ್ನು ಕರೆಯಬೇಕು. ನನ್ನ ಜೊತೆ ಗುರು ಕೇಶವ ಮಹಾರಾಜರಿಂದ ಸನ್ಯಾಸ ದೀಕ್ಷೆ ಸ್ವೀಕರಿಸಿದ ನಾರಾಯಣ ಮಹಾರಾಜರನ್ನು ಕಂಡು ಅವರಿಗೆ ನನ್ನ ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ನಿರ್ವಹಿಸುವಂತೆ ತಿಳಿಸಿ. ನೋಡಿ, ಅವರಿಗೆ ಗೊತ್ತಾಗ್ತಾ ಇದೆ ತಮ್ಮ ಅಂತ್ಯಕಾಲ ಬಂದಿದೆ ಅಂತ. ನನ್ನ ಸಮಾಧಿಯನ್ನು ದೇವಾಲಯದ ಮುಂಭಾಗದಲ್ಲಿ ನಿರ್ಮಿಸಿ ಆ ಸ್ಥಳವನ್ನು ಅವರೇ ನಿಶ್ಚಯಿಸಿದರು, ಆ ಕೃಷ್ಣ ಬಲರಾಮ ದೇವಾಲಯದ ಮುಂದಗಡೆ. ಹಾಗೇ ಆಗಲಿ ಗುರುದೇವ. ತಮಾಲ ಕೃಷ್ಣನಿಗೆ ಒಪ್ಪಿಗೆ ನೀಡದೆ ಬೇರೆ ಯಾವ ದಾರಿ ಇತ್ತು? ಆಹಾರವನ್ನು ಅವರು ಸೇವೆ ಮಾಡೋದು ನಿಲ್ಲಿಸಿಬಿಟ್ಟಿದ್ರು. ಶಿಷ್ಯರು ಕೇಳಿದ್ರೆ ಹೇಳ್ತಾ ಇದ್ರು, ನೀವು ಏನನ್ನಾದ್ರೂ ಕುಡಿಯಬಹುದಲ್ಲ? ಅರೆ, ಸೇವಿಸುತ್ತಿದ್ದೇನಲ್ಲ, ಹರಿನಾಮಾಮೃತ ಪಾನ ಮಾಡುತ್ತಿದ್ದೇನೆ. ಅಲ್ಲಿ ನಿರಂತರ ನಡೆಯುತ್ತಿದ್ದ ಭಾಗವತ ಪಠಣ, ಹರೇಕೃಷ್ಣ ಮಂತ್ರೋಚ್ಚಾರಗಳನ್ನು ಕುರಿತು ಅವರು ಹೇಳಿದರು. ಹರಿಕೀರ್ತನೆಯ ಭವೌಷಧ ಕೃಷ್ಣ ಚರಣಾಮೃತವೆಂಬ ಆಹಾರ ಯಥೇಚ್ಛವಾಗಿ ನಾನು ಸೇವನೆ ಮಾಡ್ತಾ ಇದ್ದೇನೆ, ಇನ್ನೇನು ಬೇಕು ಅಂತ ಕೇಳ್ತಾರೆ. ಮತ್ತೆ ಜನರಿಗೆಲ್ಲ ಪ್ರಸಾದ ಕೊಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾರೆ. ತಮ್ಮ ಆಹಾರ ಇಟ್ಟಿಟ್ಕೊಂಡಿದ್ದಾರೆ. ಆಮೇಲೆ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ ಜನರಿಗೆ ಅಂತ ಅದನ್ನ ಅವರು ಅವಾಗ ಕೇಳ್ತಾ ಇದ್ರು. ಆಮೇಲೆ ಅವರ ಅಂತಿಮ ಕ್ಷಣಗಳ ಸುದ್ದಿ ಎಲ್ಲಾ ಕಡೆ ಹೊರಟಿತು. ಮತ್ತೆ ಬರುವವರು ಹೋಗುವವರು ತುಂಬಾ ಜನ ಬರ್ತಾ ಇದ್ರು ಅವ್ರು ನೋಡ್ಲಿಕ್ಕೆ. ಪ್ರಭುಪಾದರು ಬದುಕಬೇಕೆಂಬ ಇಚ್ಛಾಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದರು ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರ ಹತ್ರ ಹೇಳ್ತಾರೆ, ಕೃಷ್ಣ ನಿಮ್ಮನ್ನು ಬಹಳ ಪ್ರೀತಿಸುತ್ತಾನೆ, ನೀವು ಅವನ ನಿತಾಂತ ಭಕ್ತರು, ಅವನು ನಿಮ್ಮ ಬದುಕುಳಿಯುವ ಸ್ವಾತಂತ್ರ್ಯ ನಿಮಗೆ ಕೊಟ್ಟಿದ್ದಾನೆ, ನೀವು ನಮಗಾಗಿ ಬದುಕಬೇಕು, ನೀವು ಇನ್ನೂ ಬರೆಯಬೇಕು, ನಮ್ಮನ್ನು ಬೆಳೆಸಬೇಕು, ಇಸ್ಕಾನನ್ನು ಪೋಷಿಸಬೇಕು ಅಂತ ಕೇಳ್ಕೊಂಡ್ರು. ಅವಾಗ ಪ್ರಭುಪಾದರು ಹೇಳಿದ್ರು, ಇಲ್ಲ, ತಾವು ಬಂದ ಕೆಲಸ ಸಂಪೂರ್ಣವಾಗಿದೆ ಎಂಬ ಇಂಗಿತ ಅವರ ಮಾತನ್ನಲ್ಲಿತ್ತು. ಆಮೇಲೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಶಿಷ್ಯರು ಏನ್ ಹೇಳ್ತಾರೆ ಅಂದ್ರೆ, ಮುಂಬೈನ ಜೂವಿನ ರಾಧಾ ರಾಸವಿಹಾರಿ ದೇವಾಲಯದಲ್ಲಿ ಶ್ರೀಕೃಷ್ಣ ವಿರಾಜಮಾನ ಆಗುವುದನ್ನು ತಾವು ಕಣ್ಣಾರೆ ನೋಡುವುದು ವಚನ ಕೊಟ್ಟಿದ್ದೀರಿ, ನೆನಪಿದೆಯಲ್ಲವೇ? ಆ ವಚನ ನೀವು ಉಳಿಸ್ಕೋಬೇಕು ಅಂತ ಹೇಳ್ತಾರೆ. ರಾಧಾ ರಾಸವಿಹಾರಿ ದೇವಾಲಯದ ಆರಂಭೋತ್ಸವ ದಿನ ಜನವರಿ 1 ಎಂದು ನೀವು ಗೊತ್ತುಪಡಿಸಿದ್ದೀರಿ. ಆ ದೇವಾಲಯಕ್ಕಾಗಿ ನೀವೆಷ್ಟು ಕಷ್ಟ ಕೋಟಲೆಗಳನ್ನು ಅನುಭವಿಸಿದ್ದೀರಿ, ಸೆಣೆಸಿದ್ದೀರಿ, ಸಮಸ್ಯೆಗಳನ್ನು ಎದುರಿಸಿದ್ದೀರಿ. ನಾವೆಲ್ಲರೂ ಹತಾಶರಾಗಿ ಕೈಚೆಲ್ಲಿ ಕುಳಿತಿದ್ದಾಗ ನೀವೇ ಕೆಚ್ಚದೆಯಿಂದ ಹಂತ ಹಂತವಾಗಿ ಅದನ್ನು ನಿರ್ಮಿಸಿದ್ದೀರಿ ಅಂತ ಹೇಳ್ತಾರೆ. ಅಲ್ಲಿವರೆಗಾರು ಇರಬೇಕು ನೀವು ಅಂತ ಹೇಳ್ತಾರೆ. ಹೌದು, ಅದೊಂದು ಮಹಾನ್ ಹೋರಾಟ.
ಈಗ ಅಲ್ಲಿ ದೇವಾಲಯದ ಬೃಹತ್ ಕಟ್ಟಡ ಎದ್ದು ನಿಂತಿರುವುದು ಮಹಾ ಸಾಧನೆ ಅಂತ ಪ್ರಭುಪಾದರು ಇದ್ದಕ್ಕಿದ್ದಂತೆ ಉತ್ತೇಜಗೊಂಡರು. ಹಾಗೆ ಆಮೇಲೆ ಪಶ್ಚಿಮ ವರ್ಜನಿಯಾದಲ್ಲಿ ಅವರ ಶಿಷ್ಯರು ಒಬ್ಬರು ಬಂದವರು ಇದ್ದಿದ್ರಲ್ವಾ, ನವವೃಂದಾವನವನ್ನ ಸ್ಥಾಪಿಸ್ಲಿಕ್ಕೆ ಕೀರ್ತನಾನಂದ ಅವರು ಅಲ್ಲಿ ಪ್ರಭುಪಾದರಿಗಾಗಿ ಒಂದು ಬೃಹತ್ ಅರಮನೆಯನ್ನು ನಿರ್ಮಿಸ್ತಿದ್ದ. ಎಲ್ಲಿ? ವರ್ಜೀನಿಯಾ, ವೆಸ್ಟ್ ವರ್ಜೀನಿಯಾದಲ್ಲಿ. ಸೊ ಅಲ್ಲಿ ನಿನ್ನ ಅರಮನೆ ಯಾವಾಗ ಸಿದ್ಧ ಆಗುತ್ತೆ ಎಂದರು. ಸೊ ನೀವು ಜನವರಿಯಲ್ಲಿ ರಾಧಾರಾಸ ವಿಹಾರಿ ಮಂದಿರವನ್ನು ಮುಂಬೈಯಲ್ಲಿ ಉದ್ಘಾಟಿಸಿದ ನಂತರ ನವವೃಂದಾವನಕ್ಕೆ ಬಂದು ಅದನ್ನು ಉದ್ಘಾಟಿಸಬಹುದು ಅಂತ ಹೇಳಿದ್ರು. ಆಮೇಲೆ ಅಷ್ಟೊತ್ತಿಗೆ ಅವರಿಗೆ ಅಷ್ಟು ಸ್ವಲ್ಪ ಹುಷಾರಿಲ್ಲ ಅಂತ ಗೊತ್ತಿತ್ತು. ಅವರ ತಂಗಿ ಪಿಶಿಮಾ ಬಂದ್ರು. ಪಿಶಿಮಾನ ಹತ್ರ ಹೇಳಿದ್ರು, ಅವಳು ತುಂಬಾ ಮಹಾ ವೈಷ್ಣವಿ, ಕೃಷ್ಣ ಭಕ್ತೆ, ಆಕೆ ತಯಾರಿಸುವ ಕಿಚಡಿ ಮಹಾ ಕೃಷ್ಣ ಪ್ರಸಾದ, ಅದು ನನಗೆ ಒಳ್ಳೇದ್ ಮಾಡುತ್ತೆ, ಆಕೆ ಮಾಡಿ ತರಲಿ ಅಂತ ಹೇಳಿದ್ರು. ಅವರು ಆಲ್ರೆಡಿ ನವೆಂಬರ್ 17ನೇ ತಾರೀಕು ಬಂತು. ಅವರ ಕೋಣೆ ಮೌನವಾಗಿದೆ, ಕೀರ್ತನೆಯು ಸ್ತಬ್ಧವಾಗಿ ಶಾಂತಿ ಆವರಿಸಿದೆ. ಅವರ ದೇಹ ಸ್ಥಿತಿ ನಿಮಿಷ ನಿಮಿಷಕ್ಕೂ ಕುಸಿಯುತ್ತಿದೆ. ವೈದ್ಯರಾದ ಡಾಕ್ಟರ್ ಶಾಸ್ತ್ರಿ ಬಂದು ಪ್ರಭುಪಾದರ ನಾಡಿ ಹಿಡಿದು ನೋಡುತ್ತಾರೆ. ನಾಡಿ ಏನೋ ಸ್ಪಂದಿಸುತ್ತಿದೆ, ಆದರೆ ಅದನ್ನು ಕ್ಷೀಣವಾಗಿದೆ. ಪ್ರಭುಪಾದರನ್ನು ತುಸು ಕಣ್ಣು ತೆರೆದು ಸ್ಪಷ್ಟವಾಗಿ ಹರೇ ಕೃಷ್ಣ ಎನ್ನುತ್ತಾರೆ. ಮತ್ತೆ ಹರೇ ಕೃಷ್ಣ ಮಂತ್ರೋಚ್ಚಾರ ಆರಂಭಗೊಳ್ಳುತ್ತದೆ. ಹಾಗಾಗಿ ಅವರಿಗೆ ನವೆಂಬರ್ 14ನೇ ತಾರೀಕು ಅವರಿಗೆ ಏನಾಗುತ್ತೆ, ದುರ್ಭರ ಕ್ಷಣ ಹತ್ತಿರ ಬರ್ತಾ ಇದೆ ಅಂತ ಅವರೆಲ್ಲ ಶಿಷ್ಯಗಳು ಅವರನ್ನ ಕಾದ್ಕೊಂಡು ಕೂತ್ಕೊಂಡಿದ್ದಾರೆ. ದೇವಸ್ಥಾನದ ಮೂಲೆ ಮೂಲೆಗೂ ಈ ಸುದ್ದಿ ತಲುಪಿ ಎಲ್ಲರೂ ಪ್ರಭುಪಾದರ ಸನ್ನಿಧಿಗೆ ಬಂದು ಮೆಲುದನಿಯಲ್ಲಿ ಹರೇ ಕೃಷ್ಣ ಪಠಿಸಲು ಆರಂಭಿಸುತ್ತಾರೆ. ಕೆಲವರು ಗುರುವಾಷ್ಟಕವನ್ನು, ಇನ್ನು ಕೆಲವರು ಗೋವಿಂದ ಆದಿಪುರುಷಂ ಎಂಬ ಶ್ಲೋಕವನ್ನು ಹೇಳುತ್ತಿದ್ದಾರೆ. ಅಲ್ಲಿ ಸರ್ವಂ ಕೃಷ್ಣಮಯಂ ಜಗತ್ತು. ಸಂಜೆ 5 ಗಂಟೆಗೆ ವೈದ್ಯ ಡಾಕ್ಟರ್ ಶಾಸ್ತ್ರಿ ಬಂದು ಸ್ಟೆಥೋಸ್ಕೋಪನ್ ಅವರ ಎದೆ ಮೇಲೆ ಇಟ್ಟು ನೋಡುತ್ತಾರೆ. ಇನ್ನು ಕೇವಲ 3 ಗಂಟೆಗಳು ಮಾತ್ರ ಎಂದು ಹೇಳುತ್ತಾರೆ. ಬಲು ಮೆಲುದನಿಯಲ್ಲಿ ಸಂಕೀರ್ತನೆ ಸಾಗುತ್ತಿದೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಬಲು ಮೆಲುದನಿಯಲ್ಲಿ ಸಂಕೀರ್ತನೆ ಸಾಗುತ್ತಿದೆ. ಹೀಗೆಯೇ ಆತಂಕ ಮನೋವೇದನೆಗಳು ಶಿಷ್ಯರಿಗೆ ಆಗ್ತಾ ಇತ್ತು. ಮರುಕ್ಷಣವೇ ಹರೇ ಕೃಷ್ಣ ಮಂತ್ರ ಭೋರ್ಗರೆಯಲು ಆರಂಭಿಸುತ್ತದೆ. ಅಂದ್ರೆ ಅಷ್ಟೊತ್ತಿಗೆ ಪ್ರಭುಪಾದರದ್ದು ಇದು ನೋಡಿದ್ರು, ನಾಡಿ ನೋಡಿದ್ರು ಡಾಕ್ಟರ್ ಶಾಸ್ತ್ರಿ. ಮುಗಿಯಿತು ಎಂದು ನಾಡಿಯನ್ನು ಬಿಡುತ್ತಾರೆ. ಪ್ರಭುಪಾದರ ಕೈ ಕೆಳಗೆ ಬೀಳುತ್ತೆ. ಮರುಕ್ಷಣವೇ ಹರೇ ಕೃಷ್ಣ ಮಂತ್ರ ಭೋರ್ಗರೆಯಲು ಆರಂಭಿಸುತ್ತದೆ. ಎಲ್ಲರೂ ಭಾವಪರವಶರಾಗಿದ್ದಾರೆ. ತುಂಬು ಕಂಠದಿಂದ ಎಲ್ಲರಿಂದಲೂ ಹೊರಬರುತ್ತಿದೆ ಹರೇ ಕೃಷ್ಣ ಮಂತ್ರ. ಆಮೇಲೆ ನಾರಾಯಣ ಮಹಾರಾಜರು ಆಗಮಿಸಿ ಅವರ ಪಾರ್ಥಿವ ದೇಹದ ಮೇಲೆ ತುಳಸಿ ಮಾಲೆ ಇರುತ್ತಾರೆ. ತಮ್ಮ ದೀರ್ಘಕಾಲದ ಸಂಗಾತಿ ಸೋದರ ಸನ್ಯಾಸಿ ಮರೆಯಾಗಿದ್ದು ಅವರಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿದೆ. ಕಣ್ಣೀರ ದಾರಿಯನ್ನು ಕೈಯಿಂದ ಒರೆಸಿಕೊಳ್ಳುತ್ತಲೇ ಉಕ್ಕಿ ಬರುತ್ತಿದ್ದ ಅಳುವನ್ನು ನಿಯಂತ್ರಿಸುತ್ತಲೇ ಅವರು ಕರ್ತವ್ಯದಲ್ಲಿ ಮುಳುಗಿದ್ದಾರೆ. 4 ಶಿಷ್ಯರು ಪ್ರಭುಪಾದರ ಪಾರ್ಥಿವ ಶರೀರವನ್ನು ಎತ್ತಿಕೊಂಡು ಹೊರಗಡೆ ಇದ್ದ ಪಲ್ಲಕ್ಕಿಯಲ್ಲಿ ಕೂರಿಸುತ್ತಾರೆ. ಆ ಪಲ್ಲಕ್ಕಿಯನ್ನು 3 ಬಾರಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಮಾಡಲಾಗುತ್ತದೆ. ನಿರಂತರ ಸಂಕೀರ್ತನೆಯೊಂದಿಗೆ ನಡೀತಿದ್ದ ಆ ಪ್ರದಕ್ಷಿಣೆಯ ವೇಳೆ ಗೌರನಿತಾಯಿ ಕೃಷ್ಣ ಬಲರಾಮ ಮತ್ತು ರಾಧಾಕೃಷ್ಣನ ದೇವಸ್ಥಾನಗಳ ಮುಂದೆ ಕೆಳಗಿರಿಸಿ ಮತ್ತೆ ಎತ್ತಿಕೊಂಡು ಮುಂದುವರಿಯುತ್ತಾರೆ. ಈ ಪ್ರದಕ್ಷಿಣೆಯ ಅನಂತರ ಮತ್ತೆ ಕೃಷ್ಣ ಬಲರಾಮ ಮಂದಿರವನ್ನು ಪ್ರವೇಶಿಸಿದ ಪ್ರಭುಪಾದರ ಶರೀರವನ್ನು ಹೊತ್ತ ಪಲ್ಲಕ್ಕಿಯನ್ನು ಕೃಷ್ಣ ಬಲರಾಮರ ಮೂರ್ತಿಗಳ ಮುಂದೆ ಇಡಲಾಗುತ್ತದೆ. ಅಲ್ಲಿದ್ದವರೆಲ್ಲ ಅವರ ಸುತ್ತ ಕೀರ್ತನಾ ಸಹಿತವಾಗಿ ಪ್ರದಕ್ಷಿಣೆ ಮಾಡುತ್ತಾರೆ. ತಾಳ ಮೃದಂಗಗಳ ಮೆದುನಾದ ಅಲ್ಲೆಲ್ಲ ತುಂಬಿದೆ. ಹಾಗಾಗಿ ಅಲ್ಲಿ ಪಲ್ಲಕ್ಕಿಯನ್ನು ಅಲ್ಲಿದ್ದ ವ್ಯಾಸಾಸನದಲ್ಲಿ ಇಡಲಾಗುತ್ತದೆ. ಆರತಿ ಎತ್ತಲಾಗುತ್ತದೆ. ಇಡೀ ರಾತ್ರಿ ನಿರಂತರವಾಗಿ ಒಂದಿಷ್ಟು ತಡೆಯಿಲ್ಲದೆ ಕೀರ್ತನೆ ಮುಂದುವರಿಯುತ್ತದೆ. ಸೊ ಬೆಳಗಾಗೋ ಹೊತ್ತಿಗೆ ಅವರಿಗೆಲ್ಲ ಅನೇಕ ಭಕ್ತರು ಬಂದರು. ಹಾಗಾಗಿ ಈ ಪಲ್ಲಕ್ಕಿಯನ್ನ ಹೊತ್ತು ಬೃಂದಾವನದ ರಸ್ತೆಗಳಲ್ಲಿ ಅಂತಿಮ ಯಾತ್ರೆ ನಡೆಯುತ್ತದೆ. ಬೃಂದಾವನದ 7 ಪ್ರಮುಖ ದೇವಸ್ಥಾನಗಳ ಮುಂದೆ ಈ ಯಾತ್ರೆ ಮುಂದುವರಿಯುತ್ತದೆ. ಈ ವೇಳೆಗೆ ರಸ್ತೆಗಳಲ್ಲಿ ಎಲ್ಲೆಲ್ಲೂ ವೃಂದಾವನ ವಾಸಿಗಳು, ಯಾತ್ರಾರ್ಥಿಗಳು ಸಾಲುಗಟ್ಟಿ ನಿಂತು ಅಗಲಿದ ಮಹಾ ವೈಷ್ಣವನಿಗೆ ಭಕ್ತಿಯಿಂದ ಅಂತಿಮ ಪ್ರಣಾಮ ಸಲ್ಲಿಸುತ್ತಾರೆ. ಈ ವೇಳೆಗಾಗಲೇ ಪ್ರಭುಪಾದರು ಸ್ವತಃ ನಿರ್ದೇಶಿಸಿದ ಸ್ಥಳದಲ್ಲಿ ಅವರು ಗುಂಡಿಯನ್ನು ತೆಗೆದು ಸಿದ್ಧಪಡಿಸಿದ್ದರು. ಆಮೇಲೆ ಪಾರ್ಥಿವ ಶರೀರಕ್ಕೆ ಸ್ನಾನ ಮಾಡಿಸಿ, ಹುಟ್ಟಿದ್ದ ವಸ್ತ್ರ ಬದಲಾಯಿಸಿ, ಹೊಸ ಕಾವಿ ಬಟ್ಟೆ ಉಡಿಸಿ, ಪೂಜೆ ಮಾಡಿ ಮುಂದಿನ ಕೆಲಸ. ಆ ಗುಂಡಿಯಲ್ಲಿ ಉಪ್ಪಿನ ರಾಶಿಯನ್ನು ಸುರಿದು ಹಲವಾರು ಶಿಷ್ಯರು ಹರೇ ಕೃಷ್ಣ ಎಂದು ಜಪಿಸುತ್ತಾ ಅವರ ಕೃಶವಾದ ಪಾರ್ಥಿವ ಶರೀರವನ್ನು ಗುಂಡಿಯಲ್ಲಿ ಇಡಿಸಿ ಪದ್ಮಾಸನದಲ್ಲಿ ಅವರನ್ನು ಕುಳಿತಂತೆಯೇ ಕೂರಿಸುತ್ತಾರೆ. ಮತ್ತೆ ಶರೀರದ ಗುಂಡಿಯಲ್ಲಿ ಕಾಣದಾಗುವವರಿಗೆ ಉಪ್ಪು ಸುರಿದು ಅನಂತರ ಅದರ ಮೇಲೆ ಆರಾಧ್ಯ ದೈವ ಕೃಷ್ಣ ಬಾಲಲೀಲೆಗಳನ್ನಾಡಿದ ಯಮುನಾ ನದಿಯಿಂದ ತಂದ
ಯಮುನಾ ನದಿಯ ದಡದಿಂದ ತಂದ ಮರಳಿನಿಂದ ಮುಚ್ಚಿ ಹಾಕುತ್ತಾರೆ. ಅಲ್ಲಿಗೆ ಎಲ್ಲವೂ ಪರಿಸಮಾಪ್ತಿ. ಇದೆಲ್ಲ ಮುಗಿಯೋ ಹೊತ್ತಿಗೆ ಮಧ್ಯಾಹ್ನ 1 ಗಂಟೆ. ಅಸ್ತಂಗತ. ಛೇ, ಭಕ್ತಿ ಸೂರ್ಯ ಭಕ್ತಿ ವೇದಾಂತ ಪ್ರಭುಪಾದರು ಅಸ್ತಂಗತರಾಗುವುದೇನು ಉಂಟೆ? ಇಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ಅದೋ ನೋಡಿ, ಎಷ್ಟು ರೂಪಗಳಲ್ಲಿ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ, ಎಷ್ಟು ಸೇವಾ ಕಾರ್ಯಗಳಲ್ಲಿ ಅವರು ಪ್ರಕಟಗೊಳ್ಳುತ್ತಿದ್ದಾರೆ, ಎಷ್ಟು ರಥಯಾತ್ರೆಗಳಲ್ಲಿ ಅವರು ವಿಜೃಂಭಿಸುತ್ತಿದ್ದಾರೆ. ಗುರುಗಳ ಅಣತಿಯಂತೆ ಬರಿಗೈಯಲ್ಲಿ ಸೀಮೋಲ್ಲಂಘನೆ ಮಾಡಿ ಅದೆಷ್ಟು ವಿದೇಶಿ ವಿಧರ್ಮಿ ಭೂಪ್ರದೇಶಗಳಲ್ಲಿ ಕೃಷ್ಣನಾಮ ಸಂಕೀರ್ತನೆಯ ಪವಿತ್ರ ನಾದ ಸುಧಾರಸವನ್ನು ಹರಿಸಿದ್ದಾರೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕೃಷ್ಣ ಸಾಹಿತ್ಯವನ್ನು ಪ್ರಕಟಿಸಿ ವಿತರಿಸಿ ಕೃಷ್ಣ ಸಂದೇಶವನ್ನು ಜಗತ್ತಿನೆಲ್ಲೆಡೆ ಬಿತ್ತರಿಸಿದ್ದಾರೆ. ಹಗಲಿರುಳೆನ್ನದೆ ಮೇಜಿನ ಮುಂದೆ ಕುಳಿತು ಅವರೇ ರಚಿಸಿದ ಕೃಷ್ಣ ಸಾಹಿತ್ಯ ಎಷ್ಟು? ಅಷ್ಟೇ ಇಷ್ಟೇ 18 ಸಂಪುಟಗಳ ಶ್ರೀಮದ್ ಭಾಗವತ ಒಂದೇ ಸಾಕು ಅವರ ಮಹತ್ ಸಾಹಿತ್ಯ ಸಾಧನೆಯ ಸಾಹಸವನ್ನು ಅರಿಯಲು. ಅದೆಷ್ಟು ಕೋಟಿ ಭಗವದ್ಗೀತಾ ಯಥಾರೂಪದ ಪ್ರತಿಗಳು ವಿಶ್ವದ ಅದೆಷ್ಟು ಭಾಷೆಗಳಲ್ಲಿ ಪ್ರಕಟಗೊಂಡು ಜನರ ಕೈ ತಲುಪಿದೆಯೋ ಹೇಳಬಲ್ಲವರಾರು. ಅವರಷ್ಟು ಕೃಷ್ಣ ಸಾಹಿತ್ಯ ರಚಿಸಿ ಮುದ್ರಿಸಿ ಪ್ರಕಟಿಸಿ ವಿತರಿಸಿದ ಇನ್ನೊಬ್ಬ ಲೇಖಕರು ಎಲ್ಲಾದರೂ ಇದ್ದಾರೆಯೇ? ಗುರುಗಳ ಆಜ್ಞೆಯನ್ನು ಶಿರಸ ವಹಿಸಿ ಕೃಷ್ಣ ಸಾಹಿತ್ಯದ ಮಹಾಮೃದಂಗವನ್ನು ಜೀವನ ಪರ್ಯಂತ ಬಾರಿಸುತ್ತಲೇ ಇದ್ದ ಇಂತಹ ಸಾಹಿತ್ಯ ಮಹಾಮೃದಂಗ ವಾದಕ ಇನ್ನೊಬ್ಬ ಎಲ್ಲಿದ್ದಾರೆ? ಮದ್ಯ, ಮಾನಿನಿ, ಮಾದಕ ಪದಾರ್ಥಗಳ ಮತ್ತಿನಲ್ಲಿ ಮುಳುಗಿ ಜರ್ಜರಿತವಾಗಿದ್ದ ಅದೆಷ್ಟು ಲಕ್ಷ ಲಕ್ಷ ಯುವಕ ಯುವತಿಯರಿಗೆ ಹರಿನಾಮ ಅಮೃತ ಪಾನ ಮಾಡಿಸಿ ಅವರ ಬಾಳಿಗೊಂದು ಬೆಳಕು ನೀಡಿದ್ದಾರೆ. ಕೃಷ್ಣ ಪ್ರಜ್ಞೆಯ ಪಾಂಚಜನ್ಯವನ್ನು ಜಗತ್ತಿನಾದ್ಯಂತ ಮೊಳಗಿಸುತ್ತಿರುವ ಇಸ್ಕಾನ್ ಅವರ ಮೆದುಳಿನ ಕೂಸಲ್ಲವೇ? ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರ ಪ್ರಾತ್ ಎಂಬಂತೆ ಅದೆಷ್ಟು ಅಸಂಖ್ಯ ಕರಗಳು ಕರತಾಳವನ್ನು ಬಾರಿಸುತ್ತಾ ಹರೇ ಕೃಷ್ಣ ನಾಮ ಜಪಿಸುತ್ತಾ ಮಾನವ ಸೇವೆ ಮಾಧವ ಸೇವೆ ಎಂಬ ದೀಕ್ಷೆ ತೊಟ್ಟು ಕಾರ್ಯನಿರತರಾಗಿವೆಯೋ ಅವಕ್ಕೆಲ್ಲ ಸ್ಫೂರ್ತಿದಾತರು ಅವರೇ ತಾನೆ. ಅವರ ಇನ್ನೊಂದು ಹೆಗ್ಗನಸು ಕೃಷ್ಣ ದೇವಸ್ಥಾನಗಳದು. ಕೃಷ್ಣ ಪ್ರಜ್ಞೆಯನ್ನು ಎಲ್ಲೆಡೆ ಪಸರಿಸಲು ಕೃಷ್ಣ ಕೇಂದ್ರಗಳು ಬೇಡವೇ? ಎಷ್ಟೊಂದು ಗಗನಚುಂಬಿ ಕಟ್ಟಡಗಳಿವೆ, ಕೃಷ್ಣನಿಗೇಕೆ ಒಳ್ಳೆಯ ಗಗನಚುಂಬಿ ಮಂದಿರ ನಿರ್ಮಿಸಬಾರದು ಎಂದು ಪ್ರಶ್ನಿಸಿ ಕೃಷ್ಣ ಮಂದಿರಗಳ ನಿರ್ಮಾಣ ಕಾರ್ಯಗಳನ್ನು ಆರಂಭಿಸಿಯೇ ಬಿಟ್ಟರಲ್ಲವೇ? ಅವರ ಜೀವಿತಾವಧಿಯ ಕೊನೆಯ ಕೇವಲ 12 ವರ್ಷಗಳಲ್ಲಿ 108 ಕೃಷ್ಣ ದೇಗುಲಗಳನ್ನು ನಿರ್ಮಿಸಿ ಧನ್ಯತೆಯನ್ನು ಕಂಡರು. ತಮ್ಮ ಕಣ್ಣೆದುರಿನಲ್ಲಿಯೇ ಮುಂಬೈ, ಮಾಯಾಪುರ, ಬೃಂದಾವನಗಳಲ್ಲಿ ಬೃಹತ್ ಕೃಷ್ಣ ದೇಗುಲಗಳನ್ನು ನಿರ್ಮಿಸಿ ಆನಂದ ತುಂದಿಲರಾದರು. ಅವರು ವೈಕುಂಠವಾಸಿಗಳಾದ ಅನಂತರ ಅವರ ಭಕ್ತವೃಂದ ಅವರ ಕಾಯಕವನ್ನು ಶ್ರದ್ಧಾ ಭಕ್ತಿ ಸಮರ್ಪಣಾ ಭಾವಗಳಿಂದ ಏಕನಿಷ್ಠವಾಗಿ ಮುಂದುವರಿಸಲು ಅವರ ಜೀವನವೆಲ್ಲವೇ ಪ್ರೇರಣೆ. ಬೆಂಗಳೂರಿನ ಹರೇ ಕೃಷ್ಣಗಿರಿಯಲ್ಲಿ ಹೆಮ್ಮೆಯಿಂದ ತಲೆ ಎತ್ತಿ ನಿಂತಿರುವ ಆ ಕೃಷ್ಣ ದೇವಸ್ಥಾನ ಆ ಮಹಾನಗರಕ್ಕೆ ಶೋಭೆ ತರುವಂತಾಯಿತು. ಇನ್ನು ವೃಂದಾವನ ಚಂದ್ರೋದಯ ಮಂದಿರ, ಆ ಮಂದಿರ ಎಷ್ಟು ಭವ್ಯ ದಿವ್ಯ! ಅವರು ಬಯಸಿದಂತೆ ಅದು ಗಗನಚುಂಬಿಯೇ. 210 ಮೀಟರ್ ಅಂದ್ರೆ 700 ಅಡಿ ಎತ್ತರದ 70 ಅಂತಸ್ತುಗಳ ಕೃಷ್ಣ ದೇವಾಲಯ ಈ ಭೂಖಂಡದಲ್ಲಿ ಬೇರೆಲ್ಲೂ ಇಲ್ಲ. ಸಾವಿರಾರು ವರ್ಷಗಳ ಹಿಂದೆ ಈಜಿಪ್ಟಿನವರು ನಿರ್ಮಿಸಿದ ಬೃಹತ್ ಪಿರಮಿಡ್ಗಳ ಎತ್ತರ 119 ಮೀಟರ್, ಟಿಬೇಟಿನ ಪೋಟಲಾ ಪ್ಯಾಲೇಸ್ ಎತ್ತರ 117 ಮೀಟರ್, ಅಮೆರಿಕದ ಶ್ವೇತಭವನದ ಎತ್ತರ 82 ಮೀಟರ್, ಆಗ್ರಾದ ತಾಜ್ ಮಹಲ್ 73 ಮೀಟರ್, ಆದರೆ ದೆಹಲಿಯ ಕುತುಬ್ ಮಿನಾರ್ 73 ಮೀಟರ್ ಅಷ್ಟೇ. ಇವುಗಳ 3ರಷ್ಟು ಎತ್ತರ ವೃಂದಾವನ ಚಂದ್ರೋದಯ ಮಂದಿರ ಪ್ರಭುಪಾದರ ಕನಸುಗಳಿಗೆ ಕಲಶವಿಟ್ಟಂತೆ ಎದ್ದು ನಿಲ್ಲುತ್ತಿದೆ. ಈ ಜಗತ್ತಿನ ಜನರು ಲೌಕಿಕ ಅಸ್ತಿತ್ವದ ಎಲ್ಲ ಸಂಕಟಗಳಿಂದ ಮುಕ್ತರಾಗಿ ಕೃಷ್ಣ ಪ್ರಜ್ಞೆಯ ಶಾಶ್ವತ ಸಂತೋಷವನ್ನು ಕಂಡುಕೊಳ್ಳಲು ಅನುವಾಗುವಂತೆ ಪ್ರಭುಪಾದರ ಕನಸನ್ನು ನನಸು ಮಾಡಲು ಸೃಷ್ಟಿಯಾಗುತ್ತದೆ ಈ ಅತ್ಯುನ್ನತ ದಿವ್ಯ ದೇಗುಲ. ಇದು ಆಧುನಿಕ ಸಂದರ್ಭಕ್ಕೆ ತಕ್ಕಂತೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದ ಲೋಕೋದ್ಧಾರದ ಸಂದೇಶಗಳನ್ನು ದಶದಿಕ್ಕುಗಳಿಗೂ ಬಿತ್ತರಿಸುವ ಜ್ಞಾನ ದೇಗುಲ. ಪ್ರಾಚೀನ ವೈದಿಕ ಮೌಲ್ಯಗಳನ್ನು ಆಧುನಿಕ ಯುವಜನರಲ್ಲಿ ಅವರಿಗೆ ಅಪ್ಯಾಯಮಾನವಾಗುವಂತೆ ತಿಳಿ ಹೇಳಿ ಭಗವದ್ಗೀತೆ ಮತ್ತು ಭಾಗವತದಿಂದ ಆಯ್ದುಕೊಂಡ ಉದಾಹರಣೆ ಮತ್ತು ಜೀವನ ತತ್ವಗಳೊಂದಿಗೆ ಭಾರತೀಯರ ಆದರ್ಶ ವ್ಯಕ್ತಿತ್ವಗಳನ್ನು ರೂಪಿಸಿ ಎಬ್ಬಿಸಿ ನಿಲ್ಲಿಸುವ ಸಂಸ್ಕಾರ ಕೇಂದ್ರ. ಬಲಿಷ್ಠ ಸಾಮರ್ಥ್ಯ ಸಂಪನ್ನ ಭಾರತವನ್ನು ನಿರ್ಮಿಸಿ ಭಾರತಕ್ಕೆ ಜಗದ್ಗುರುವಿನ ಸ್ಥಾನ ತಂದುಕೊಡಬೇಕೆಂಬ ಪೂರ್ವಿಕರ ಆಶಯವನ್ನು ಪೂರೈಸುವ ನಿಟ್ಟಿನಲ್ಲಿ ಮಾರ್ಗದರ್ಶಿ ಜಗದೋದ್ಧಾರಕ ಪರಮಪುರುಷ ಕೃಷ್ಣನನ್ನು
ಜಗತ್ತಿನ ಮೂಲೆ ಮೂಲೆಗೂ ಪರಿಚಯಿಸಿ ವೇದೋಕ್ತ ಜೀವನ ಕ್ರಮವನ್ನು ಜಗತ್ತಿಗೆ ಬೋಧಿಸಿದ ಪ್ರಭುಪಾದರ ಮಹತ್ವಾಕಾಂಕ್ಷೆಗಳ ಸಾಂಕೇತಿಕ ರೂಪವೇ ಈ ವೃಂದಾವನ ಚಂದ್ರೋದಯ ಮಂದಿರ. ಅದು ಆ ದಿವ್ಯ ಚೇತನ ಪ್ರಭುಪಾದರ ಸಾಧನೆಯ ಪ್ರತೀಕವಾಗಿ ಕೋರೈಸುವಂತಹ ಕಂಗೊಳಿಸುತ್ತಲೇ ಆ ವೃಂದಾವನ ಚಂದ್ರೋದಯ ಮಂದಿರ. ಶ್ರೀಲ ಪ್ರಭುಪಾದರೇ ಮೈತಾಳಿ ನಿಂತಂತೆ ಮೆರೆಯಲಿದೆ ಈ ವೃಂದಾವನ ಚಂದ್ರೋದಯ ಮಂದಿರ. ಇಲ್ಲ, ಪ್ರಭುಪಾದರು ಅಸ್ತಂಗತರಾಗಿಲ್ಲ, ಆಗಸದೆತ್ತರ ಬೆಳೆದು ನಿಲ್ಲಲಿದ್ದಾರೆ ವೃಂದಾವನ ಚಂದ್ರೋದಯ ಮಂದಿರದ ರೂಪದಲ್ಲಿ ಮನುಕುಲದ ಧ್ರುವತಾರೆಯಂತೆ. ಶ್ರೀಲ ಪ್ರಭುಪಾದರ ಜೀವನದ ಪ್ರಮುಖ ಘಟನೆಗಳು: ಸೆಪ್ಟೆಂಬರ್ 1, 1896 ಕೋಲ್ಕತ್ತಾದ ಹೊರವಲಯದ ಟಾಲಿಗಂಜಿನಲ್ಲಿ ಜನನ. 1918 ರಾಧಾರಾಣಿ ದತ್ತ ಜೊತೆ ವಿವಾಹ. 1922 ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರೊಂದಿಗೆ ಪ್ರಥಮ ಭೇಟಿ. 1936 ಚೈತನ್ಯರ ಉಪದೇಶಗಳನ್ನು ಇಂಗ್ಲಿಷಿಗೆ ಭಾಷಾಂತರಿಸಿ ಪ್ರಚಾರಪಡಿಸುವಂತೆ ಸೂಚಿಸಿ ಗುರು ಭಕ್ತಿ ಸಿದ್ಧಾಂತರಿಂದ ಪತ್ರ ಮತ್ತು ಗುರುಗಳ ಇಹಲೋಕ ತ್ಯಾಗ. 1944 ಬ್ಯಾಕ್ ಟು ಗಾಡ್ ಹೆಡ್ ಪ್ರಕಟಣೆ ಆರಂಭ. 1947 ಗೌಡಿಯ ಮಠದ ದೈವ ಸಹೋದರರಿಂದ ಭಕ್ತಿ ವೇದಾಂತ ಬಿರುದು. 1951 ವಾನಪ್ರಸ್ಥ ಆಶ್ರಮ ಸ್ವೀಕಾರ. 1953 ಝಾನ್ಸಿಯಲ್ಲಿ ಲೀಗ್ ಆಫ್ ಡಿವೋಟೀಸ್ ಪ್ರಾರಂಭ. 1959 ಸನ್ಯಾಸ ಸ್ವೀಕಾರ. 1960 ಈಸಿ ಜರ್ನಿ ಟು ಅದರ್ ಪ್ಲಾನೆಟ್ಸ್ ಪ್ರಥಮ ಪುಸ್ತಕ ಬಿಡುಗಡೆ. 1967 ದಿಲ್ಲಿಯಲ್ಲಿ ಶ್ರೀಮದ್ ಭಾಗವತದ ಮೊದಲ ಸಂಪುಟ ಬಿಡುಗಡೆ. 65 ಆಗಸ್ಟ್ 13 ಕೋಲ್ಕತ್ತಾದಿಂದ ಅಮೆರಿಕದತ್ತ ಜಲದೂತ ಹಡಗಿನಲ್ಲಿ ಪ್ರಯಾಣ. ಸೆಪ್ಟೆಂಬರ್ 19 65 ನ್ಯೂಯಾರ್ಕ್ ಬಂದರಿಗೆ ಜಲದೂತ ಹಡಗಿನ ಪ್ರವೇಶ. ಜೂನ್ 1966 26 ಸೆಕೆಂಡ್ ಅವೆನ್ಯೂ ಲೋಯರ್ ಈಸ್ಟ್ ಸ್ವೀಟ್ನಲ್ಲಿ ಅಂಗಡಿ ಮಳಿಗೆಯನ್ನು ಪಡೆದು ವಾರಕ್ಕೆ 3 ದಿನ ಪ್ರವಚನಗಳ ಆರಂಭ. ಜುಲೈ 11 1966 ಇಸ್ಕಾನ್ ಸಂಸ್ಥೆಯ ಸ್ಥಾಪನೆ. ಸೆಪ್ಟೆಂಬರ್ 10 1966 ಮೊದಲ ಜನ್ಮಾಷ್ಟಮಿ ಆಚರಣೆ ಮತ್ತು ಅಮೆರಿಕದ ಶಿಷ್ಯರಿಗೆ ಮೊದಲ ದೀಕ್ಷೆ. 1968 ಕೆನಡಾದ ಮ್ಯಾಂಟ್ರಿಯನ್ನಲ್ಲಿ ದೇವಾಲಯ ಸ್ಥಾಪನೆ. ಲಂಡನ್ನಿನಲ್ಲಿ ಪ್ರಚಾರಕ್ಕೆ 6 ಜನ ಶಿಷ್ಯರ ನಿಯೋಜನೆ. ಜುಲೈ 26 1969 ಸ್ಯಾನ್ ಫ್ರಾನ್ಸಿಸ್ಕೋ ಇಸ್ಕಾನ್ನ ಮೊದಲ ರಥಯಾತ್ರೆ. ಜುಲೈ 29 1990 ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಹಾಗೂ ಗವರ್ನಿಂಗ್ ಬಾಡಿ ಕಮಿಷನ್ GBC ಆಡಳಿತ ಮಂಡಳಿಯ ಸ್ಥಾಪನೆ. 1972 ಡಲ್ಲಾಸ್ನಲ್ಲಿ ಮೊದಲ ಗುರುಕುಲದ ಸ್ಥಾಪನೆ. 1972 ಮುಂಬಯಿಯ ಜುಹುವಿನಲ್ಲಿ ತಾತ್ಕಾಲಿಕ ದೇವಸ್ಥಾನದ ನಿರ್ಮಾಣ. 1975 ವೃಂದಾವನದಲ್ಲಿ ಬೃಹತ್ ದೇವಸ್ಥಾನ ಉದ್ಘಾಟನೆ. 1975 ಚೈತನ್ಯ ಚರಿತಾಮೃತ ಸಂಪೂರ್ಣ ಆವೃತ್ತಿಗಳ ಮುದ್ರಣ. 1975 ಭಾರತ ಪ್ರಧಾನಿ ಇಂದಿರಾ ಗಾಂಧಿ ಅವರ ಭೇಟಿ. 1976 ನ್ಯೂಯಾರ್ಕ್ನಲ್ಲಿ ಮ್ಯಾನ್ಹ್ಯಾಟನ್ನಲ್ಲಿ 12 ಮಹಡಿಯ ಬೃಹತ್ ದೇವಾಲಯದ ಭೇಟಿ ಮತ್ತು ರಥಯಾತ್ರೆ ಉದ್ಘಾಟನೆ. 1977 ಅಮೆರಿಕದಲ್ಲಿ ಇಸ್ಕಾನ್ ಬೋಧನೆಗಳ ಪ್ರಸಾರ ಬಹಿಷ್ಕರಿಸಿ ಎಂದು ಹೂಡಲಾಗಿದ್ದ ದಾವೆಯನ್ನು ನ್ಯೂಯಾರ್ಕ್ ಉಚ್ಚ ನ್ಯಾಯಾಲಯ ರದ್ದುಗೊಳಿಸಿ ಹರೇ ಕೃಷ್ಣ ಪಂಥ ಒಂದು ಸತ್ ಧರ್ಮ ಮತ್ತು ಅದು ಅತಿ ಪ್ರಾಚೀನವಾದುದು ಎಂಬ ತೀರ್ಪು ಕೇಳಿ ನನ್ನ ಪ್ರಚಾರ ಸಫಲವಾಗಿದೆ ಎಂದರು. ನವೆಂಬರ್ 14 1977 ಕೃಷ್ಣ ಕೀರ್ತನೆಯನ್ನು ಕೇಳುತ್ತಾ ಶ್ರೀಕೃಷ್ಣನ ನಿತ್ಯದೀಲಿಯಲ್ಲಿ ಪ್ರವಾಸ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿಗೆ ಇವತ್ತು ಪ್ರಭುಪಾದರ ಎಲ್ಲ